ಈಗ ನನ್ನ ಹತ್ರ 45 ರಾಷ್ಟ್ರದ್ದು ಸುಮಾರು 68 ಬಂಡಲ್ಸ್ ಈಗ ನನ್ನ ಹತ್ರ ಆಗಿದೆ. ಇದು ನೀವು ನೋಡ್ಬೋದು. ಬಾಂಗ್ಲಾದೇಶ್, ಅಮೇರಿಕಾ, ಮಯನ್ಮಾರ್, ಇದು ಲೆಬನಾನ್, ಒಮಾನ್, ನೈಜೀರಿಯಾ ಪ್ಲಾಸ್ಟಿಕ್ ನೋಟು, ಇರಾಕ್, ಬಿಲಾರಸ್, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಜಪಾನ್ ರಿಲೀಸ್ ಮಾಡಿದ್ದು, ಚೈನಾ, ಸುಡಾನ್, ಕಾಂಗೋ, ಮಾಲಾವಿ, ಮಯನ್ಮಾರ್, ಇರಾನ್, ಉಜ್ಬೇಕಿಸ್ತಾನ್, ಕಾಂಗೋ, ಎರಿಟ್ರಿಯಾ, ಕತಾರ್, ಇರಾನ್, ಭೂತಾನ್, ಝ್ಯಾಂಬಿಯಾ, ನೇಪಾಲ್, ಕ್ರೊಯೇಷಿಯಾ, ಪಾಕಿಸ್ತಾನ, ಈ ರೀತಿ ಇಂಡೋನೇಷಿಯಾ, ಯುಕ್ರೇನ್ ಎಲ್ಲ ಬೇರೆ ಬೇರೆ ಕಂಟ್ರೀಸ್ ಇದೆ. ಈ ಅಲ್ ಆಲಮ್ ಪ್ಯಾಲೇಸ್ ಅಂತ ಹೇಳ್ತೇವೆ ನಾವು. ಆದರೆ ನಾವು ಅಲ್ಲಿ ಹತ್ತಿರದಲ್ಲಿ ನಾವು ಹೋಗಿ ನೋಡುವಾಗ 3D ಆಗಿ ನಮಗೆ ಆ ನೋಟ್ ಹೀಗೆ ಕಾಣ್ತದೆ ನೋಡಿ. ಫ್ಲಾಗ್ ಆರ್ತಾ ಉಂಟು ನೋಡಿ, ಫ್ಲಾಗ್ ರನ್ನಿಂಗಲ್ಲಿ ಉಂಟು. ಇದು ಪ್ಯಾಲೇಸ್ ಇದ್ದು ಎಂಟ್ರೆನ್ಸ್, ತುಂಬ ದೊಡ್ಡದಿದೆ ಪ್ಯಾಲೇಸ್. ಆಮೇಲೆ ಇದು ಬ್ಯಾಕ್ ಸೈಡ್ ಪ್ಯಾಲೇಸ್ ಇದೆ. ಇನ್ನೂ ಒಂದು ವಿಶೇಷ ಏನಂದರೆ ಈ ಫ್ಲಾಗ್ ಮುಟ್ಟಿದಾಗ ಇಲ್ಲಿ ಪಟಾಕಿ ಕ್ರ್ಯಾಕರ್ಸ್ ಬರ್ತದೆ. ಇದು ವರ್ಲ್ಡ್ ಇದ್ದು ಫಸ್ಟ್ 3D ನೋಟು ಒಮಾನ್ ರಿಲೀಸ್ ಮಾಡಿದ್ವಿ. ಹಳೆಯ ವಸ್ತುಗಳನ್ನಾದರೂ ಹೇಗಾದರೂ ಯಾರಾದರೂ ಸಂಗ್ರಹ ಮಾಡ್ಬೋದು, ಅಥವಾ ಬೇರೆ ಬೇರೆ ದೇಶಗಳ ವಸ್ತುಗಳನ್ನಾದರೂ ಹೋದಾಗ ಸಂಗ್ರಹ ಮಾಡ್ಬೋದು. ಆದರೆ ಬೇರೆ ಬೇರೆ ದೇಶಗಳ ಕರೆನ್ಸಿ ನೋಟುಗಳಿರ್ಬೋದು, ಕಾಯಿನ್ಗಳಿರ್ಬೋದು, ಅದರಲ್ಲೂ ಕೂಡ ಬರ್ತ್ ಡೇಟ್ಗಳನ್ನು ಹೋಲುವಂತಹ ಸೀರಿಯಲ್ ನಂಬರ್ ಹೊಂದಿರುವಂತಹ ನೋಟುಗಳಿರ್ಬೋದು, ಕಾಯಿನ್ಗಳಿರ್ಬೋದು, ಅಥವಾ ಸ್ಪೆಷಲ್ ಟೈಮಲ್ಲಿ ವಿಶೇಷ ಸಂದರ್ಭಗಳಲ್ಲಿ RBI ಬಿಡುಗಡೆ ಮಾಡುವಂತಹ ಭಾರತದ ಬೇರೆ ಬೇರೆ ಮುಖಬೆಲೆಯ ನಾಣ್ಯಗಳಿರ್ಬೋದು, ಇದನ್ನು ಕಲೆಕ್ಟ್ ಮಾಡೋದು ಅಷ್ಟು ಈಸಿಯಾದ ಕೆಲಸ ಅಲ್ಲ. ಸೊ ಈಗ ನಾವು ಹೋಗ್ತಾ ಇರುವಂಥದ್ದು ಯಾಸಿರ್ ಕಲ್ಲಡ್ಕ ಅವರ ಮತ್ತೊಂದು ವಿನೂತನವಾದ ಪ್ರಪಂಚಕ್ಕೆ. ಬಹುಶಃ ಇಲ್ಲಿ ನಾವು ನೋಡಿರದ ಕೇಳಿರದಂತಹ ಎಲ್ಲ ಬಗೆಯ ನೋಟುಗಳಿದೆ, ಕರೆನ್ಸಿಗಳಿದೆ, ಎಲ್ಲವನ್ನು ಕೂಡ ನೋಡೋಣ. ಅದನ್ನೀಗ ತೋರಿಸೋದಕ್ಕೆ ಯಾಸಿರ್ ಅವರು ಕಾತರರಾಗಿದ್ದಾರೆ. ಬನ್ನಿ, ಇದು ಅವರ ಮಿನಿ ಇನ್ನೊಂದು ಪ್ರಪಂಚದೊಳಗಿನ ಮತ್ತೊಂದು ಪ್ರಪಂಚ ಅಂತ ಹೇಳ್ಬೋದು. ಇದರ ಒಂದು ಸುತ್ತ ನೋಡ್ಕೊಂಡು ಬರೋಣ. ಎಸ್, ಇದು ಪ್ರಪಂಚ, ಕಾಯಿನ್ ಪ್ರಪಂಚ. ಎಸ್, ಇನ್ನೇನಿದ್ರು ಯಾಸಿರ್ ಅವರು ಎಕ್ಸ್ಪ್ಲೈನ್ ಮಾಡೋದು, ನಾವು ನೋಡುವಂಥದ್ದು. ಯಾಕಂತ ಹೇಳಿದರೆ ನಮಗಿದ್ರ ಬಗ್ಗೆ ಏನೇನೂ ನಾಲೆಜ್ ಇಲ್ಲ. ಸೊ ಎಲ್ಲವನ್ನು ಇವರು ತಿಳಿಸಿಕೊಡ್ತಾರೆ. ಪ್ರತಿಯೊಂದು ಹಂತದಲ್ಲಿ ರಿಲೀಸ್ ಆಗಿರುವಂತಹ ಸ್ಪೆಷಲ್ ಕಾಯಿನ್ಗಳಿರ್ಬೋದು, ಸ್ಪೆಷಲ್ ನೋಟುಗಳಿರ್ಬೋದು, ಸ್ಪೆಷಲ್ ಕಂಟೆಂಟ್ ಏನೇನೆಲ್ಲ ಇದೆಯೋ ಎಲ್ಲವೂ ಇದೆ. ಎಲ್ಲವನ್ನು ಕೂಡ ಯಾಸಿರ್ ಅವರು ನಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ RBI ನೋಟ್ ರಿಲೀಸ್ ಮಾಡುವಾಗ ಹೇಗೆ ಆಗ್ತದೆ ಅಂದರೆ, ನಾವೇನು ಎನಿಸ್ತೇವೆ, ಒಂದೇ ನಂಬರ್ 2 ನೋಟ್ ಸಿಗುವಾಗ ನಾವೇನಿಸ್ತೇವೆ ಅದೇನೋ ಡೂಪ್ಲಿಕೇಟ್ ಆಗಿರ್ಬೋದು, ಈ ರೀತಿ ಥಿಂಕಿಂಗ್ ಬರ್ತದೆ ನಮಗೆ. ಆದರೆ ಈ ನೋಟಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಇದು ಹೇಗೆ ಅಂದರೆ, ಈ 57B ಅಂತ ಇದೆಯಲ್ಲ ಇಲ್ಲಿ ಪ್ರಿಫಿಕ್ಸ್, ಈ 57B ಅನ್ನು ಒಂದು ಆಲ್ಫಾಬೆಟ್ B ಅಲ್ಲಿ 10 ಲಕ್ಷ ನೋಟ್ ಪ್ರಿಂಟ್ ಮಾಡ್ತಾರೆ. B ಯಲ್ಲಿ 10 ಲಕ್ಷ ನೋಟ್. ಆದರೆ ಚಲಾವಣೆಗೆ ಇಡೀ ಇಂಡಿಯಾದಲ್ಲಿ ನೀವು ಯಾವ ನೋಟ್ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಅದರಲ್ಲಿ ಇರುವುದು 6 ಡಿಜಿಟ್ಸ್ ಮಾತ್ರ. 9,99,999 ಈ ನೋಟ್ ಮಾತ್ರ ನಿಮಗೆ ಚಲಾವಣೆಯಲ್ಲಿ ಸಿಗುದು. ಈ 10 ಲಕ್ಷ ಬಂದದ್ದು ನಿಮಗೆ ಸಿಗುದು ಬಾರಿ ಅಪರೂಪ. ಇದು 7 ಡಿಜಿಟ್ ಇರ್ತದೆ, 6 0 + 1. ಇದರಲ್ಲಿ ಇದೆಲ್ಲ 7 ಡಿಜಿಟ್ಸ್. ಇದು 10 lakhs ಅಂತ ಹೇಳೋದು ಇದನ್ನು. ಇದೆಲ್ಲ 10 lakhs ನೋಟ್ ಇದು ಎಲ್ಲವೂ. ಎಸ್, ಈ 10 lakh ಆದ ಮೇಲೆ 57B ಆಯ್ತಲ್ಲ, ಆಮೇಲೆ 57C, 57D, ಒಂದೊಂದು ಆಲ್ಫಾಬೆಟ್ ಅಲ್ಲೂ 10 lakhs ನೋಟ್ ಪ್ರಿಂಟ್ ಮಾಡ್ತಾ ಹೋಗ್ತಾರೆ. ಈ 2 ನೋಟ್ ಸೇಮ್ ನಂಬರ್ ನನ್ನ ಕೈಗೆ ಬರಬೇಕಂದ್ರೆ 000030, ಇದರಲ್ಲಿ 10 ಲಕ್ಷ, ಇದರಲ್ಲಿ 10 ಲಕ್ಷ, 20 ಲಕ್ಷ ನೋಟಲ್ಲಿ 2 ನೋಟ್ ಎಕ್ಕುದು. 20 ಲಕ್ಷ ರೂಪಾಯಿ ಅಲ್ಲ, 20 ಲಕ್ಷ ನೋಟಲ್ಲಿ 10 ನೋಟ್ ಬರಬೇಕಂದ್ರೆ 1 ಕೋಟಿ ನೋಟ್ ರಿಲೀಸ್ ಮಾಡಬೇಕು. ಇದರಲ್ಲಿ 59 ನೋಟ್ ಇದೆ, ಎಲ್ಲವೂ 000030. ಇದು ರೇರ್ ಕಲೆಕ್ಷನ್. ಇನ್ನು ಇದಕ್ಕಿಂತ ವಿಶೇಷ ಏನಂದ್ರೆ, ಹಳೆ 10 ರೂಪಾಯಿಯಲ್ಲಿ 315 ನೋಟ್ ಒಂದೇ ನಂಬರ್ ಅಲ್ಲಿ ನಾನು ಮಾಡಿದ್ದೇನೆ. ಎಲ್ಲ ನೋಟು 000030. 315 ನೋಟುಗಳು. ಹೌದು, ನೋಡ್ಬೋದು. ಎಲ್ಲ ನೋಟುಗಳ ಸೀರಿಯಲ್ ನಂಬರ್ನ
ಸೀರಿಯಲ್ ನಂಬರ್ ಎಂಡ್ ಆಗೋದು 30 ಅಷ್ಟು ಉದ್ದದ ನೋಟುಗಳ ಮಾಲೆ ಆಗಿದೆ, ನೋಡ್ತಾ ಇದ್ದೀರಿ. ಇದನ್ನು ಈ ರೀತಿ ಜೋಡಣೆ ಮಾಡೋದಕ್ಕೆ ಒಂದಷ್ಟು ತಾಳ್ಮೆ ಬೇಕಿದ್ರೆ, ಇದನ್ನು ಕಲೆಕ್ಟ್ ಮಾಡಬೇಕಿದ್ರೆ ಅದೆಷ್ಟರ ಮಟ್ಟಿಗೆ ಒಂದು ಸಾಹಸವನ್ನು ಮಾಡಿರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಖಂಡಿತ ಲೆಕ್ಕ ಹಾಕಬೇಕಾಗುತ್ತೆ. ಒಂದು ಮಾತನ್ನು ನಾವು ಹೇಳ್ಬೋದು, ಇಲ್ಲಿ ಬಂದವರಿಗೆ ಇವರು ಇಷ್ಟು ಈಸಿಯಾಗಿ ಎಲ್ಲವನ್ನು ಟೇಬಲ್ ಮೇಲಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿದವರಿಗೆ ನೋಡೋದೇನು ಒಂದು ನಂಬರ್ ಇದೆ ಅಷ್ಟೇ ಅಂತ. ಆದರೆ ಈ ನಂಬರ್ಗಳನ್ನು ಹುಡುಕುವ ಹಿಂದಿನ ಚಾಲೆಂಜ್ ಅಥವಾ ಅದರ ಒಂದು ಸವಾಲನ್ನು ನಾವು ಕೇಳಲೇಬೇಕು. ಹಾಗೆ ಸುಲಭ ಇದೆ ಸರ್ ಇದು. 7 ವರ್ಷ ಆಗಿದೆ ಸರ್ ಈ 315 ನೋಟಿಗೆ ಕಲೆಕ್ಟ್ ಮಾಡಲಿಕ್ಕೆ 7 ವರ್ಷ ಆಗಿದೆ. 7 ವರ್ಷಗಳ ಶ್ರಮ ಈ ಒಂದು ನೋಟುಗಳ ಮಾಲೆಯಲ್ಲಿದೆ. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಈ ಸಬ್ಮರ್ಸಿಬಲ್ ಪಂಪ್ ಇದು ವೈಂಡಿಂಗ್ ಪೇಪರ್ಗೆ ನಾನು ಇದನ್ನು ಅಂಟಿಸ್ತಾ ಬಂದಿದ್ದೇನೆ. ವೈಂಡಿಂಗ್ ಶೀಟ್ಗೆ ಇದನ್ನು ಅಂಟಿಸ್ತಾ ಬಂದದ್ದು ನಾನು, ಅದಕ್ಕೆ ಅಂಟಿಸಿದ್ದು. ಇದು 315 ನೋಟಿದ್ದು ಒಂದು ರೋಲ್. ಇನ್ನು ಇದಕ್ಕಿಂತ ವಿಶೇಷ ಏನಂದ್ರೆ, ಓಕೆ 315 ನೋಟು ಸಾಧಾರಣ 2006 ಸ್ಟಾರ್ಟ್ ಆಗಿ 2014-15 ಇದ್ದು ಎಲ್ಲ ನೋಟು ಇದರಲ್ಲಿದೆ, 315. ಇನ್ನೊಂದು ವಿಶೇಷ, ಒಂದು ವರ್ಷದಲ್ಲಿ ಎಷ್ಟು ನೋಟು ಸೇಮ್ ನಂಬರ್ ಕಲೆಕ್ಟ್ ಮಾಡ್ಬೋದು ಅಂತ, ಅದು ಭಾರಿ ಆಶ್ಚರ್ಯ ಆಗ್ತದೆ. ಒಂದು ವರ್ಷದಲ್ಲಿ 2014 ಒಂದೇ ವರ್ಷದ ನಾನೊಂದು ಸೆಟ್ ನಾನು ಕಲೆಕ್ಟ್ ಮಾಡಿದ್ದೇನೆ. ಅದು ಇನ್ನೂ ಇದಕ್ಕಿಂತ ಇನ್ನೂ ವಿಶೇಷ ಇದೆ, ಯಾಕಂದ್ರೆ ಈ ಒಂದು ಶೀಟಲ್ಲಿ 200 ನೋಟ್ ಇದೆ. ಇದರಲ್ಲಿ ಒಂದು ಶೀಟಲ್ಲಿ ಅಂದರೆ ಒಂದು ಬುಕ್ಕಲ್ಲಿ 200 ನೋಟು, ಒಂದು ಶೀಟಲ್ಲಿ 20 ನೋಟು 36, 36. 10 ಶೀಟಲ್ಲಿ 200 ನೋಟು 36 ಎಲ್ಲವೂ ಕೂಡ 36. ಇದೀಗ ಈಸಿ ಪ್ಯಾಟರ್ನ್ ಅಲ್ಲಿ ನನಗೆ ಇಲ್ಲಿ ಬೈಂಡಿಂಗ್ನವ್ರು ಮಾಡಿ ಕೊಡ್ತಾರೆ. ಇದು ಇಲ್ಲೇ ಕಲ್ಲಡ್ಕದಲ್ಲಿ ಆಗ್ತದೆ ನಮ್ಮ ಊರಲ್ಲಿ. ಇದರ ಇನ್ನೊಂದು ವಿಶೇಷ ಏನಂದ್ರೆ, ಈ 36ದ್ದು ಇನ್ನೊಂದು ವಿಶೇಷ ಏನಂದ್ರೆ, ಈ 200 ನೋಟು ಕೂಡ ರಘುರಾಮ್ಜಿ ರಾಜನ್ ಸಿಗ್ನೇಚರ್. ಎಲ್ಲ ನೋಟು ರಘುರಾಮ್, ನೀವು ಯಾವ್ದು ನೋಡಿದ್ರು ರಘುರಾಮ್ಜಿ ರಾಜನ್, ಹೌದು, ಎಲ್ಲ ರಘುರಾಮ್ಜಿ ರಾಜನ್. ಇನ್ನೂ ಒಂದು ಸ್ಪೆಷಲ್ ಏನಂದ್ರೆ, ನೀವು ಇದರಲ್ಲಿ ಯಾವುದೇ ನೋಟ್ ಲಿಫ್ಟ್ ಮಾಡಿದ್ರು 2014, ನೀವು ಯಾವುದೇ ನೋಟ್ ನೀವು ಲಿಫ್ಟ್ ಮಾಡಿ 2014, ಯಾವ ಪೇಜಲ್ಲಿ ಯಾವ ನೋಟ್ ಲಿಫ್ಟ್ ಮಾಡಿದ್ರು 2014, ಸೇಮ್ ಇಯರ್, ಸೇಮ್ ಗವರ್ನರ್, ಸೇಮ್ ನಂಬರ್, 200 ನೋಟ್ಸ್. ತುಂಬಾ ರೇರ್. ಸಾಮಾನ್ಯವಾಗಿ ನಾವು ಒಂದು ನೋಟ್ ಅಂತ ಹೇಳಿದ್ರೆ ಅದರ ಬೆಲೆ ನೋಡ್ತೇವೆ, 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ. ನೀವು ಒಬ್ರು ಈ ನೋಟ್ ಕಲೆಕ್ಟರ್ ಆದಾಗ ನೀವು ಏನನ್ನೆಲ್ಲ ನೋಡ್ತೀರಿ ಅಂತ ನೀವು ಹೇಳಿದ್ದು ಕರೆಕ್ಟ್ ಸರ್. ಎಲ್ಲಾ ಜನರು ಕೈಗೆ ನೋಟ್ ಬಂದ ತಕ್ಷಣ ಅವ್ರು ನೋಡುದು ಅದು ಎಷ್ಟು ರೂಪಾಯಿದು ನೋಟ್, ಒಂದು. ಎರಡನೇದು ಅದರಲ್ಲಿ ಡ್ಯಾಮೇಜ್ ಇದೆಯಾ ಅಂತ. ಆ ಡ್ಯಾಮೇಜ್ ಇದ್ದದನ್ನು ಸ್ಪೀಡ್ ಆಗಿ ಪಾಸ್ ಮಾಡಿ ಬಿಡ್ತಾರೆ. ನಾವು ಹಾಗೆ ಅಲ್ಲ, ಆ ಎರರ್ ನಮ್ಮಿಂದಾಗಿ ಅಲ್ಲದೆ RBI ಇಂದಾಗಿ ಆದ್ರೆ ಅದನ್ನ ನಾನು ಕಲೆಕ್ಟ್ ಮಾಡ್ತೇನೆ. ಕಟ್ಟಿಂಗ್ ಆಗಲಿ ಪ್ರಿಂಟಿಂಗ್ ಆಗಲಿ ಏನಾದರೂ ಎರರ್ ಇದ್ರೆ ಅದು ಕಲೆಕ್ಟ್ ಮಾಡ್ತೇನೆ. ಇನ್ನೊಂದೇನಂದ್ರೆ, ನೋಟ್ನಲ್ಲಿ ನಮ್ಗೆ ನೋಡ್ಲಿಕ್ಕೆ ಒಂದು ಫ್ಯಾನ್ಸಿ ನಂಬರ್ಸ್, ಇನ್ನೊಂದು ಡೇಟ್ ಆಫ್ ಬರ್ತ್, ಆಮೇಲೆ ಸಿಗ್ನೇಚರ್ಸ್, ಗವರ್ನರ್ ಸಿಗ್ನೇಚರ್ಸ್, ಮತ್ತೆ ಡಿನಾಮಿನೇಷನ್ಸ್ ಎಲ್ಲವೂ ಅದರಲ್ಲಿ ನಮಗೆ ನೋಟಲ್ಲಿ ನೋಡ್ಲಿಕ್ಕೆ ತುಂಬಾ ವೆರೈಟೀಸ್ ಇದೆ. ಅದರಲ್ಲಿ ಏನ್ ಚೇಂಜಸ್ ಬರುತ್ತೆ ಅಂತ. ನಮ್ಮ ಲಾಸ್ಟ್ ಇಶ್ಯೂ ಈಗ ಇರುವ 10 ರೂಪಾಯಿ ಅಲ್ಲ, ಅದಕ್ಕಿಂತ ಮೊದಲಿನ ಒಂದು ಇಶ್ಯೂ ಅಲ್ಲಿ ಸ್ಟಾರ್ಟಿಂಗ್ 2004-5 ಅಲ್ಲಿ ಬಂದ ನೋಟಲ್ಲಿ, 6 ತನಕ ಬಂದ ನೋಟಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಟೈಗರ್ ಇದೆ. ಆ ಟೈಗರ್ನ ಬಾಯಲ್ಲಿ 4 ಕೆಳಗೆ ಪ್ಲಸ್ ಸೈಡ್ ಅಲ್ಲಿ 2, 6 ಹಲ್ಲು ಮಾತ್ರ ಇರೋದು. 2006 ನಂತರ ಬಂದದ್ದು. ಅದರಲ್ಲಿ 6 + 2 8 ಹಲ್ಲಿದೆ. ಅದೆಲ್ಲ ವೆರೈಟೀಸ್. ಆ ವೆರೈಟೀಸ್ ನಾನು ನಿಮಗೆ ತೋರಿಸ್ತೇನೆ. ಅಂಥದ್ದೆಲ್ಲ ನೋಟ್ ಬಂದು ನಾವು ಅದನ್ನೆಲ್ಲವನ್ನು ಹುಡುಕ್ತೇವೆ, ಇನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ನೋಡ್ಬೇಕಾಗ್ತದೆ. ಇನ್ನು ನಾನು ನಿಮ್ಗೆ ಹೇಳಿದಾಗೆ ಒಂದು ಪ್ರಿಫಿಕ್ಸ್ ಅಲ್ಲಿ 000 ಇಂದ 10 ಲಕ್ಷದವರೆಗೆ, 001 ಇಂದ 10 lakh ವರೆಗೆ ಬರ್ತದೆ. ಇದರ ಮಧ್ಯೆ ಈ 1 ಮತ್ತು 10 lakh ಮಧ್ಯೆ ಎಷ್ಟು ವೆರೈಟೀಸ್ ಬರ್ತದೆ ಅಂತ, ಅಂದ್ರೆ 0 ಮಿಕ್ಸ್ ಆಗಿ ಎಷ್ಟು ಫ್ಯಾನ್ಸಿ ನಂಬರ್ಸ್ ಬರ್ತದೆ ಅಂತ ಹೇಳೋದು ನಾನೊಂದು ಸೆಟ್ ಮಾಡಿದ್ದೇನೆ ಇಲ್ಲಿ. ಇದು ನೀವು ನೋಡ್ಬೋದು. ಇದರ ಏನು ಸ್ಪೆಷಲ್ ಅಂದ್ರೆ, ಎಲ್ಲವೂ 10, 20, 3, 4, 5, 6, 7, 8, 9, 0. ಇನ್ನೂ ಒಂದು ಸ್ಪೆಷಲ್ ಏನಂದ್ರೆ, ಇಲ್ಲಿ ನೀವು ನೋಡ್ಬೋದು 1, 2, 3, 4, 5, 6, 7, 8, 9, 10, 10, 20, 30, 11, 22, 33, 100, 200, 300, 101, 202, 303, 110, 220, 330, 11, 222, 33, 34, 55, ಹೀಗೇನೆ 1, 2, 3, 4, 5, 6, 7, 8, 9, 10 ಲಕ್ಷದವರೆಗೆ ಫುಲ್ ಸೆಟ್ ಕಂಪ್ಲೀಟ್. 1ರಿಂದ 10 ಲಕ್ಷದವರೆಗೆ ಇದು ಫುಲ್ ಸೆಟ್ ಕಂಪ್ಲೀಟ್. ಇದು 568 ನೋಟ್ಸ್ ಇದೆ ಇದರಲ್ಲಿ. 2015 ನಂತರ 1 ರೂಪಾಯಿ ನೋಟು ರೀಪ್ರಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು 2015 ನಂತರ. ಇದು ನ್ಯೂ ಪ್ರಿಂಟ್ ಆದಂಥ 2015 ನಂತರದ್ದು 1 ರೂಪಾಯಿದು. ಇದರಲ್ಲಿ ನಾನೊಂದು ನಂಬರ್ಸ್ ಕಲೆಕ್ಟ್ ಮಾಡ್ತಾ ಬಂದಿದ್ದೇನೆ. ಇದೆಲ್ಲ 8 ಮತ್ತು 0ದು ಥೀಮ್. 8000008, 8000808, 8008888, 008080, 00808808, 0080808, ನೀವು ಯಾವುದೇ ನೋಟ್ ನೋಡಿ 8 and 0 ನೋಡಿ, ಇದೆಲ್ಲ ನೋಟು ಕಾಂಬಿನೇಷನ್ ಆಫ್ 0 and 8. ಇದು ಮಿಕ್ಸ್ ಇದೆ. ಇನ್ನು ಖಾಲಿ 10 ರೂಪೀಸಲ್ಲೇ ನಿಮಗೆ ನೋಡಬೇಕಾದ್ರೆ ಎಲ್ಲ ನೋಟು 8 and 0, ಎಲ್ಲವೂ 8 and 0. ಇನ್ನೂ ಒಂದು ಸ್ಪೆಷಲ್,
ನಮ್ಮ 2000 50ವರೆಗೆ ಎಲ್ಲ 8 and 0. 80 88 80 ಎಲ್ಲ 0 ಮತ್ತು 8 ಆಚೆ ಈಚೆ ಆಗಿ ಬೇರೆ ಡಿಜಿಟಲ್ ಇಲ್ಲ. ಇನ್ನು 10 ಬೇಕಾದರೆ 320 ನೋಟು 10 ಮಾಡಿದ್ದೇನೆ ಇದು. 101 ಓನ್ಲಿ 10 rupees 320 ಕಾಂಬಿನೇಷನ್. ಹೌದು 10 ಎಲ್ಲ ಇದೊಂದು. ಇನ್ನು ಹಳೆ 500 ರೂಪಾಯಿಂದ 10 ರೂಪಾಯಿವರೆಗೆ ಎಲ್ಲೋ 10. ಹಳೆ 500 ರೂಪಾಯಿ ಇದೆ ಎಲ್ಲ ಇದೆ. ಇದೊಂದು ರೀತಿಯ ಫ್ಯಾನ್ಸಿ ನಂಬರ್. ಇದು ಕೂಡ ಎಲ್ಲ 25S ಪ್ರಿಫಿಕ್ಸ್ ಎಲ್ಲ 25S 11 22 33 44 55 66 77 88 99 ಸೇಮ್ ರಿಪೀಟ್. 37T ಪ್ರಿಫಿಕ್ಸ್ ಅಲ್ಲಿ 11 22 33 44 64B ಅಲ್ಲಿ 11 22 33 44 64C ಅಲ್ಲಿ 11 22 33 44 04D 1122 20A 1122 75A 1122 50 ಅಲ್ಲಿ 2LR 1122 4FE 1122 ತನಕ 4KL 1122 5GU 1122 8GH 1122 100 ಅಲ್ಲಿ 4BM CB 9BB ಈ ರೀತಿ ಎಲ್ಲವೂ ಸೇಮ್ ನಂಬರ್, ಡಿನಾಮಿನೇಷನ್ ಮತ್ತು ಪ್ರಿಫಿಕ್ಸ್ ಮಾತ್ರ ಚೇಂಜ್ ಬರ್ತದೆ ಇದರಲ್ಲಿ. ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾನ್ಸಿ ನಂಬರ್ಸ್. 19999 29999 3 4 5 6 7 8 9 9 9 9 ತನಕ. ಇದನ್ನು ಎರರ್ಸ್ ಅಂತ ಹೇಳ್ತೇವೆ ನಾವು. ಈ ನೋಟನ್ನು ಎರರ್ ಅಂತ. ಇದೊಂದು ಪೀಸ್ ಎಕ್ಸ್ಟ್ರಾ ಬಂದಿದೆ ಇಲ್ಲಿ. ನಾವೇನ್ ಮಾಡ್ತೀವಿ, ಇದನ್ನು ಬೇಗ ಕಟ್ ಮಾಡಿ ಪಾಸ್ ಮಾಡಿ ಬಿಡ್ತೇವೆ ನಮ್ಮ ಕೈಗೆ ಸಿಕ್ಕಿದ್ರೆ. ಆದ್ರೆ ಇದರಲ್ಲಿ ವಿಶೇಷ ಏನಂದ್ರೆ ಈ ಪೇಪರ್ ಫ್ರಂಟಿಗೆ ಫೋಲ್ಡ್ ಆಗಿತ್ತು. ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿದೆ, ರಿಸರ್ವ್ ಅಂತ ಇದರ ಬ್ಯಾಕ್ ಅಲ್ಲಿ ಪ್ರಿಂಟ್ ಆಗಿದೆ. ಇದು ಕೂಡ ಒಂದು ಪೀಸ್ ಎಕ್ಸ್ಟ್ರಾ, ಇದು ಫೋಲ್ಡ್ ಆಗಿ ಬಂದಿರೋದು. ಇದು ಚಲಾವಣೆಗೆ ಬಂದಿದ್ದು. ಇದು ನನಗೆ ಸರ್ಕ್ಯುಲೇಷನ್ ಅಲ್ಲೇ ಸಿಕ್ಕಿದಂತ ನೋಟ್ಗಳು. ಇಲ್ಲಿ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ಬರ್ತದೆ 500 ರೂಪಾಯಿ. ಆದ್ರೆ ಇಲ್ಲಿ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ಬರಲಿಲ್ಲ. ಎರರ್. 33595 951 33585 851 ಇಲ್ಲಿಂದ ಇಲ್ಲಿಗೆ 100 ನಂಬರ್ ಕಮ್ಮಿ. ತುಂಬಾ ರೇರ್ ಇಂಥ ನೋಟ್ ಸಿಗೋದು, ತುಂಬಾ ರೇರ್. ಈ 500 ಅಲ್ಲಿ ಇಲ್ಲಿ ಸೈಡ್ ಪ್ರಿಂಟ್ ಆಗಲಿಲ್ಲ, ಈ 500 ಅಂತ ಇಲ್ಲಿ ಪ್ರಿಂಟೇ ಆಗಲಿಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಪ್ರಿಂಟ್ ಬರಲಿಲ್ಲ. ಈ ವಿಶೇಷ ಏನಂದ್ರೆ ಈ ಎರರ್ ನೋಟ್ಸ್ ಇದ್ದು ಒರಿಜಿನಲ್ RBI ರಿಲೀಸ್ ಮಾಡಿದ್ದು. ಇದರ ವಿಶೇಷ ಏನಂದ್ರೆ ಇದು ಇಷ್ಟು ಫೋಲ್ಡ್ ಆಗಿ ಉಂಟು ಇಲ್ಲಿ. ಇಷ್ಟು ಕೂಡ ಫೋಲ್ಡ್ ಆದ್ರೆ RBI ಅವರ ಗಮನಕ್ಕೆ ಬರದೆ ಇದು ಚಲಾವಣೆಗೆ ಬರೋದು. ಒಂದು ವೇಳೆ ಇದವರ ಗಮನಕ್ಕೆ ಬಂದ್ರೆ ಈ ನೋಟನ್ನು ಅಲ್ಲಿ ಅವರಿಟ್ಟು ಈ ಪ್ರಿಫಿಕ್ಸ್ ಮತ್ತು ಈ ನಂಬರ್ನ ಮಧ್ಯೆ ಸೇಮ್ ನಂಬರ್ ಇನ್ನೊಂದು ನೋಟ್ ಪ್ರಿಂಟ್ ಮಾಡಿ ಇಲ್ಲಿ ಸ್ಟಾರ್ ಹಾಕಿ ಕಳಿಸ್ತಾರೆ. ಅಬ್ಸರ್ವ್ ಮಾಡ್ತಾರೆ, ತುಂಬಾ ಜನ ಅಬ್ಸರ್ವ್ ಮಾಡಿದ್ದಾರೆ. ಈಗ ಅದನ್ನು ಇಲ್ಲಿ ನೋಡಿದ ಮೇಲೆ ಈ ಸ್ಟಾರ್ ನೋಟ್ ನಿಮ್ಮ ಕೈಗೆ ಸಿಕ್ಕಿದ್ರೆ ಅದರ ಅರ್ಥ ಏನಂದ್ರೆ ಅದರ ಇನ್ನೊಂದು ಒರಿಜಿನಲ್ ನೋಟ್ RBI ಇದೆ, ಕಟ್ಟಿಂಗ್ ಆರ್ ಪ್ರಿಂಟಿಂಗ್ ಎರರ್ ಅಂತ ಬಂದಿದೆ. ಹಾಗಾಗಿ ಇಲ್ಲಿ ನಿಮ್ಗೆ ನೋಡ್ಬೋದು ಇದೆಲ್ಲ ಸ್ಟಾರ್ ಸೀರೀಸ್. ಸ್ಟಾರ್ ಸೀರೀಸ್ ಸಿಗುದೇ ಅಪರೂಪ. ನೋಡಿ ಇಲ್ಲಿ 00F ಸ್ಟಾರ್, 02F ಸ್ಟಾರ್, 03F ಸ್ಟಾರ್, ಈ ರೀತಿ ಇದೆಲ್ಲ ಸ್ಟಾರ್ ಸೀರೀಸ್ ಬರ್ತದೆ. ಸ್ಟಾರ್ ಆದ್ರೆ ಅದರದ್ದು ಇನ್ನೊಂದು ಒರಿಜಿನಲ್ ನೋಟ್ RBI ಇದೆ, ಕಟ್ಟಿಂಗ್ ಆರ್ ಪ್ರಿಂಟಿಂಗ್ ಎರರ್ ಅಂತ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಸ್ಟಾರ್ ಸಿಗುದೇ ಅಪರೂಪ. ಸ್ಟಾರ್ ಅಲ್ಲಿ ನಿಮಗೆ 003 103 203 303 403 ಫ್ಯಾನ್ಸಿ ನಂಬರ್, 110 220 33 44 55 66 111 222 33 34 55 ಈ ರೀತಿ ಸ್ಟಾರ್ ಅಲ್ಲಿ ಕೂಡ ಫ್ಯಾನ್ಸಿ ನಂಬರ್ಸ್ ಮಾಡಿದ್ದೇನೆ. ಅದರಲ್ಲೂ ಸಿಗುದೇ ಅಪರೂಪ. ಅದರಲ್ಲೂ ಕೂಡ ಈ ರೀತಿ ಸೀರೀಸ್ ಅನ್ನ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ಅದು ನಿಜಕ್ಕೂ ಅದನ್ನ ಹೇಳುವಂತ ಮಾತಲ್ಲ, ಅದು ಖಂಡಿತವಾಗ್ಲು. ಇದು ನೋಡಿ 1 2 3 4 5 6 7 8 9 ಎಲ್ಲ ನಂಬರ್ ಕಂಟಿನ್ಯೂಸ್. 102030 10 lakh ತನಕ. 50 ಅಲ್ಲಿ 1 2 3 4 1020, 100 ಅಲ್ಲಿ 1 2 3 4 1020, 500 ಅಲ್ಲಿ ಎಲ್ಲೋ 1 2 3 4 5 6 7 8 9 1020 10 lakh ತನಕ. ಇದು ಬ್ರಿಟಿಷ್ನವ್ರ ಟೈಮಲ್ಲಿ ಚೆಕ್ ಬುಕ್ ಥರ ಬರ್ತಾ ಇತ್ತು, ಇದು ₹1 ಅಂಥದ್ದು ನೋಟ್ ಇದು. ಇದೊಂದು ₹1, 2 5 ಇದು 5 10 20 ಇದು 10 100 ಇದೆಲ್ಲ ಬ್ರಿಟಿಷ್ ಟೈಮ್. ಇದು ಕೂಡ ಫುಲ್ ಫ್ಯಾನ್ಸಿ ನಂಬರ್ಸ್. ಇದು ಕೂಡ ಎಲ್ಲ ಡಿಫ್ರೆಂಟ್. ಎಲ್ಲ 8 ಅಲ್ಲಿ 200, 5 ಅಲ್ಲಿ 200, 4 ಅಲ್ಲಿ 200, 3 1 ಈ ರೀತಿ ಎಲ್ಲ 101 202 303 110 220 330 ಇದೆಲ್ಲ ಫ್ಯಾನ್ಸಿ ನಂಬರ್ಸ್. ಇನ್ನು ಇದರಲ್ಲಿ ಕೆಲವು ವಿಶೇಷವಾದ ಫ್ಯಾನ್ಸಿ ನಂಬರ್ಸ್ ಹೇಗೆ ಅಂದರೆ ನಾವು ಅದಕ್ಕೆ ಸೆಟ್ಟಿಂಗ್ ಆಗಿ ಹೋಗ್ತೇವೆ, ಒಂದು ಡಿಫ್ರೆಂಟ್ ಚೇಂಜ್ ಮಾಡ್ತೇವೆ. ಇದು ನೀವು ನೋಡ್ಬೋದು ಇಲ್ಲಿ 0 1 2 3 4 5 0 1 2 3 4 5 1 2 3 4 5 6 ಇಲ್ಲಿ ನೋಡಿ 0 1 2 3 4 5 0 1 2 3 4 5
ಇದು ಇನ್ನೊಂದು ಪ್ರಿಫಿಕ್ಸ್ ಅಲ್ಲೂ ನಿಮಗೆ ಸಿಗ್ಬೋದು, ಇನ್ನೊಂದು ಪ್ರಿಫಿಕ್ಸ್ ಅಲ್ಲೂ ಈ ನಂಬರ್ ನೀವು ಮಾಡ್ಬೋದು. ಆದ್ರೆ ಮಾಡ್ಲಿಕ್ಕೆ ಆಗದ ಕಾನ್ಸೆಪ್ಟ್ ಈ ರೀತಿಯಲ್ಲಿ ನಾವು ಮಾಡುವಾಗ ಅದನ್ನು ಕಷ್ಟ ಆಗ್ತದೆ ಎಲ್ರಿಗೂ. ಇದು ಹೇಗೆಂದ್ರೆ 0 1 2 3 4 5 ನಾವು ಕನ್ನಡಿಯಲ್ಲಿ ಮುಖ ನೋಡಿದಾಗ ಈ ಸೈಡ್ ಇಂದ 0 1 2 3 4 5 1 2 3 4 5 6 1 2 3 4 5 6 2 3 4 5 6 7 2 3 4 5 6 7 3 4 5 6 7 8 3 4 5 6 7 8 6 7 8 9 10 6 7 8 9 10 ತನಕ ಫುಲ್ ಸೆಟ್ ಕಂಪ್ಲೀಟ್ ಇದೆ. ಇದು ಮಿರರ್ ಸೆಟ್ ಇದು. ಇಲ್ಲಿ ನೋಡಿ ಎಲ್ಲ 1 ಅಲ್ಲಿ 10 20 30, ಎಲ್ಲ 2 ಅಲ್ಲಿ 10 20 30 40, 3 4 5 6 and 9 ಎಲ್ಲ 10 20 30. ಇದು ನೋಡಿ ಎಲ್ಲ ಸುಬ್ಬರಾವ್ ಅವ್ರದ್ದೇ ಸಿಗ್ನೇಚರಲ್ಲಿ 101 202 303 404. ಇಲ್ಲಿ ನೋಡಿ ಅದೇ ಸೇಮ್ 404 505 606 606 707 808 909. ಡಿನಾಮಿನೇಷನ್ ಎಲ್ಲ ಚೇಂಜ್, ನಂಬರ್ ಸೇಮ್ 7QH 9NL 7DF 129 129 129 10 to 90 11 to 99 100 to 1000 ಈ ರೀತಿ ಎಲ್ಲ ಫ್ಯಾನ್ಸಿ ನಂಬರ್ಸ್ ಇದು. ಇನ್ನು ಇದರಲ್ಲಿ ಕೆಲವು ಮುಖ್ಯವಾದದ್ದು, ಕೆಲವು ವಿಶೇಷ ಏನಂದರೆ ಕಾಯಿನ್ಸ್ 5 ಪೈಸೆ 10 ಪೈಸೆ ಆ ಕಾಯಿನ್ಸನ್ನೆಲ್ಲರೂ ಯೂಸ್ ಮಾಡಿರ್ತಾರೆ. ಆದರೆ ಅದರಲ್ಲಿ ಎಷ್ಟು ಡಿನಾಮಿನೇಷನ್ ಬರ್ತದೆ ಅಂತ ಅದು ಭಾರಿ ಅಪರೂಪ ಆಗಿರ್ತದೆ ನೋಡಿ. ಇದು 5 ಪೈಸೆಯಲ್ಲಿ ಎಷ್ಟು ಡಿಸೈನ್ಸ್ ಬಂದಿದೆ, 10 ಪೈಸೆಯಲ್ಲಿ ಎಷ್ಟು ಡಿಸೈನ್ಸ್ ಬಂದಿದೆ, 20 ಪೈಸೆಯಲ್ಲಿ ಎಷ್ಟು, 25 ಪೈಸೆ, 8 ಆಣೆ ಕೊಮಾಮರೇಟಿವ್ ಕಾಯಿನ್ಸ್ ಅಂತ ಹೇಳ್ತೇವೆ ಇದನ್ನು. ಬ್ರಿಟಿಷ್ ರಿಪಬ್ಲಿಕ್ ಇಂಡಿಯಾ ಕೊಮಾಮರೇಟಿವ್ ಕಾಯಿನ್ಸ್ ಅಂತ 2 ರೂಪೀಸ್. ಇಲ್ಲಿಂದ 5 ರೂಪೀಸ್, ಇಂದಿರಾ ಗಾಂಧಿ ರಾಜೀವ್ ಗಾಂಧಿಯಿಂದ 5 ರೂಪೀಸ್ ಸ್ಟಾರ್ಟ್ ಆಗ್ತದೆ. ಇದೆಲ್ಲ 5 ರೂಪೀಸ್. ಇದು 10 ರೂಪೀಸ್. ಇದು ಓಲ್ಡ್ 10 20 ಮತ್ತು 50. ಇನ್ನು ಈಗ ಕೆಲವು ಕಾಯಿನ್ಸ್ 1000 ರೂಪೀಸ್ ಕಾಯಿನ್ಸ್ ಇಂಥದ್ದೆಲ್ಲ ರಿಲೀಸ್ ಆಗಿದೆ. ಅದು ಸಾಮಾನ್ಯ ಯಾರ ಕೈಗೂ ಅದು ಬರಲಿಲ್ಲ, ಆದ ಕಾರಣ ಅದನ್ನು ಯಾರು ನಂಬುವುದೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಬಂದಾಗ ಎಲ್ಲರೂ ಡೌಟ್ ಆಗ್ತಾರೆ, ಅಂದರೆ ಬಂದಿರ್ಬೋದಾ ಅಂತೆಲ್ಲ ಒಂದು ಡೌಟ್ ಇರ್ತದೆ ಅವರಿಗೆ. ಕೆಲವು ಬಂದಿದೆ, ಬಂದದನ್ನು ಕೆಲವು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೆಮೋರಿಯಲ್ 20 ರೂಪೀಸ್, ಮಾತಾ ವೈಷ್ಣವ್ ದೇವಿ 25 ರೂಪೀಸ್. ಇದು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇಂಡಿಯಾ ರಿಲೀಸ್ ಮಾಡಿದ 60 ರೂಪೀಸ್ ಕಾಯಿನ್, ಫಸ್ಟ್ ಟೈಮ್ ಇದು. ಕಲ್ಕತ್ತಾ ಕಾಯಿನ್ ಮಿಂಟಿಗೆ 60 ಇಯರ್ಸ್ ಆಯಿತು, ಸೊ 60 ರೂಪೀಸ್. ಇದು ಕಾಯರ್ ಬೋರ್ಡ್ ಇದ್ದು 60 ರೂಪೀಸ್ಗೆ ರಿಲೀಸ್ ಆದ್ದು. ಫಸ್ಟ್ ನ್ಯಾಷನಲ್ ಫ್ಲಾಗ್ ಡೇ 75th ಆ್ಯನಿವರ್ಸರಿಗೆ 75 ರೂಪೀಸ್. ಇನ್ನು ಇದಲ್ಲದೆ ಸ್ಪೆಷಲ್ ಆಗಿ ಒಂದು 75 ಆ್ಯಡ್ ಆಗಿದೆ. ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ ಇದ್ದು ಮೊನ್ನೆ 75 ರೂಪೀಸ್ ಪ್ರೈಮ್ ಮಿನಿಸ್ಟರ್ ರಿಲೀಸ್ ಮಾಡಿದ್ರು, ಇದು 75 ರೂಪೀಸ್ ಸಿಕ್ಕಿತ್ತು. ಇನ್ನು ಯೋಗ ದಿನಾಚರಣೆಗೆ 2015 ರಿಲೀಸ್ ಆದ 100 ರೂಪೀಸ್. ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ 300 ವರ್ಷ ಆಯಿತು, ಅದಕ್ಕೆ 100 ರೂಪೀಸ್ ರಿಲೀಸ್ ಮಾಡಿದ್ರು. ಮನ್ ಕಿ ಬಾತ್ 100 ಎಪಿಸೋಡ್ ಆಯಿತು, ಅದಕ್ಕೆ 100 ರೂಪೀಸ್ ರಿಲೀಸ್ ಆಯಿತು. ಜವಾಹರ್ಲಾಲ್ ನೆಹರು 125, ರವೀಂದ್ರನಾಥ್ ಟಾಗೋರ್ ಇದು ಇಸ್ಕಾನ್ ಟೆಂಪಲ್ 125, ರವೀಂದ್ರನಾಥ್ ಟಾಗೋರ್ 150. ಆಮೇಲೆ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು 175 ರೂಪಾಯಿದು ಕಾಯಿನ್ ರಿಲೀಸ್ ಆಗಿದೆ, 175. ರಾಜ್ಯಸಭಾ 250 ಸೆಷನ್ ಆಯಿತು, ಅದಕ್ಕೆ 250 ರೂಪೀಸ್. ಗುರು ಗೋವಿಂದ್ ಸಿಂಗ್ ಜಿ 350 ರೂಪೀಸ್. ಗುರು ತೇಜ್ ಬಹದ್ದೂರ್ 400 ರೂಪೀಸ್, ಆಡ್ ನಂಬರ್ಸ್ ಇದಲ್ಲ. ಇಂಡೋ ಆಫ್ರಿಕಾ ಫಾರಂ ಸಮಿಟ್ ಇದು 500 ರೂಪೀಸ್. ಗುರು ನಾನಕ್ ಮಂದಿರ್ 550 ರೂಪೀಸ್. ಪುರಿ ಜಗನ್ನಾಥ್ ಟೆಂಪಲ್ ಮತ್ತು ಬೃಹದೇಶ್ವರ ಟೆಂಪಲ್ ತಾಂಜಾವೂರಿಗೆ 1000 ಇಯರ್ಸ್ ಆಯ್ತು, ಸೊ 1000 ರೂಪೀಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ಸಿಗೋದಿಲ್ಲ, ಇಲ್ಲ, ಇದು ನಾವು ಬುಕ್ಕಿಂಗ್ ಮಾಡಿ ತರಿಸಬೇಕು. ಅದು ಚಲಾವಣೆಗೆ ಬರ್ತದೆ. ಈ 5 ರೂಪಾಯಿ ಮತ್ತು 10 ರೂಪಾಯಿ ಇದೆಯಲ್ಲ, ಇದು ಚಲಾವಣೆಗೆ ಸರ್ಕ್ಯುಲೇಷನ್ಗೆ ಬರ್ತದೆ. ಮಾತ್ರ ಇಲ್ಲಿ ಬರುವಾಗ ಈ ಫಿನಿಶಿಂಗ್ ಇರುವುದಿಲ್ಲ. ನಮ್ಮ ಕೈಗೆ ಬರುವಾಗ ಅದು ನಾರ್ಮಲಿ ಸ್ಕ್ರ್ಯಾಚ್ ಆಗಿರ್ತದೆ ಫುಲ್. ನಾರ್ಮಲ್ ಆಗಿ ಈಗ ನೀವು ಈ 75 ರೂಪಾಯಿ ಕಾಯಿನ್ ರೀಸೆಂಟ್ ಆಗಿ ಬಂತು ಅಂತ ಹೇಳಿದ್ರೆ, ನೀವು ಎಷ್ಟು ಕಟ್ಟಬೇಕಾಗುತ್ತೆ, ನಿಮಗೆ ಎಷ್ಟಕ್ಕೆ ಬರ್ತದೆ ಅದು? ಅದು 3600 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾರೆ. ಅದಕ್ಕೆ 3700 3800 ಈ ರೀತಿಯೆಲ್ಲ ಇರ್ತದೆ. ಇದರಲ್ಲಿ 3 ವೆರೈಟೀಸ್ ಆಗಿ ಬರ್ತದೆ. ಒಂದು UNC ಅಂತ, ಒಂದು ಪ್ರೂಫ್ ಸೆಟ್ ಅಂತ, ಒಂದು VIP ಸೆಟ್ ಅಂತ. UNC ಮತ್ತು ಪ್ರೂಫ್ ಸೆಟ್ ಅಲ್ಲಿ ಸ್ವಲ್ಪ ಕಾಯಿನ್ನ ಕ್ವಾಲಿಟಿಯ ಮೇಲೆ ಸ್ವಲ್ಪ ಡಿಫರೆನ್ಸ್ ಇರ್ತದೆ. ಪ್ರೂಫ್ ಸೆಟ್ ಅಂತ ಹೇಳುವಾಗ ಅದು ವುಡನ್ ಬಾಕ್ಸಲ್ಲೆಲ್ಲ ಬರ್ತದೆ. ವುಡನ್ ಬಾಕ್ಸಲ್ಲಿ ಅದು ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗಿರ್ತದೆ ವುಡನ್ ಬಾಕ್ಸ್ ಇದ್ದು. ಇದಕ್ಕಿಂತ 1000 1500 2000 ಚಾರ್ಜ್ ಜಾಸ್ತಿ ಮಾಡ್ತಾರೆ. ಅದು ನಿಮಗೆ ನೋಡಲೇಬೇಕಂತ ಹೇಳಿದರೆ ನಾನೊಂದು ತೋರಿಸ್ತೇನೆ. ಇದನ್ನು ಪ್ರೂಫ್ ಸೆಟ್ ಅಂತ ಹೇಳ್ತಾರೆ. ಓಕೆ, ಇದು ವುಡನ್ ಬಾಕ್ಸಲ್ಲಿ ಬಂದಿದೆ ನೋಡಿ. ವಾಜಪೇಯಿ ಬರ್ತ್ ಸೆಂಟ್ನರಿ, ಸ್ವಾಮಿ ಚಿನ್ಮಯ ಅವರ ಬರ್ತ್ ಸೆಂಟ್ನರಿ ಒಂದು 100 ರೂಪೀಸ್ ರಿಲೀಸ್ ಮಾಡಿದ್ದಾರೆ. ಇದು ಖಾದಿ ಭಂಡಾರ್ ಇದ್ದು 150 ಇಯರ್ಸ್, ಸೊ 150 ರೂಪೀಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದು 150 ರೂಪೀಸ್ ಕಾಯಿನ್ ಇದು. ಈ 6 ಡಿಜಿಟ್ ನಂಬರ್ಸ್ ನಾನು ನಿಮ್ಗೆ ಹೇಳಿದೆ. 6 ಡಿಜಿಟಲ್ಲಿ ನಾವು ನಾರ್ಮಲಿ ಏನೆಲ್ಲ ಹುಡುಕ್ಬೋದು ಅಂತ. ಫ್ಯಾನ್ಸಿ ನಂಬರ್ಸ್ ಇಷ್ಟೊತ್ತು ನಾನು ತೋರಿಸಿದೆ. ಫ್ಯಾನ್ಸಿ ನಂಬರ್ ಅಲ್ಲದೆ ನಾವು ಅದರಲ್ಲಿ ಡೇಟ್ ಆಫ್ ಬರ್ತ್ ಹುಡುಕ್ಬೋದು. ಅಂದರೆ 6 ಡಿಜಿಟಲ್ಲಿ ಈಗ
ಇಂಡಿಪೆಂಡೆನ್ಸ್ ಡೇಟ್ 15/8/47 ಅಂದರೆ 15/08/47 ಆ ರೀತಿಯಾಗಿ ಕಲೆಕ್ಟ್ ಮಾಡ್ಬೋದು. ಅದರಲ್ಲಿ ನಾನು ನಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ಸ್ ಇದು ನಿಮಗೆ ನನಗೆ ತೋರಿಸ್ತೇನೆ. ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು, ಅವರ ಡೇಟ್ ಆಫ್ ಬರ್ತ್ 14/11/1889, 14/11/89 ಈ ನೋಟಲ್ಲಿ ಆ ನಂಬರ್. ಆಮೇಲೆ ಗುಲ್ಜಾರ್ ನಲಂದ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿ ಪಿ ಸಿಂಗ್, ಚಂದ್ರಶೇಖರ್, ನರಸಿಂಹರಾವ್, ವಾಜಪೇಯಿ, ದೇವೇಗೌಡ, ಐಕೆ ಗುಜರಾಲ್, ಮನಮೋಹನ್ ಸಿಂಗ್, ಪ್ರೆಸೆಂಟ್ ಮೋದಿ 17/9/50 ಎಲ್ಲರದ್ದು ಕಂಪ್ಲೀಟ್, 10 ರೂಪಾಯಿ ನೋಟಲ್ಲಿ. ಇನ್ನು ಫಸ್ಟ್ ಪ್ರೆಸಿಡೆಂಟ್ ಬಾಬು ರಾಜೇಂದ್ರ ಪ್ರಸಾದ್ 3/12/1884 ಅವರ ಡೇಟ್ ಆಫ್ ಬರ್ತ್ 3/12/84. ಸರ್ವಪಲ್ಲಿ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ಜಸ್ಟಿಸ್ ಮೊಹಮ್ಮದ್ ಹಿದಾಯತುಲ್ಲಾ, ವಿ ಗಿರಿ, ಫಕ್ರುದ್ದೀನ್ ಅಲಿ ಅಹಮದ್, ಬಿ ಡಿ ಜಟ್ಟಿ, ನೀಲಂ ಸಂಜಯ್ ರೆಡ್ಡಿ, ಗೇನಿ ಜೈಲ್ ಸಿಂಗ್, ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ, KR ನಾರಾಯಣ್, ಅಬ್ದುಲ್ ಕಲಾಂ, ಪ್ರತಿಭಾ ಪಟೇಲ್, ಪ್ರಣಬ್ ಮುಖರ್ಜಿ, ರಾಮನಾಥ್ ಕೋವಿಂದ್ 1/10/45, ದ್ರೌಪದಿ ಮುರ್ಮು ಒಂದು ಬಿಟ್ಟು ಬಾಕಿ ಎಲ್ಲರದ್ದು ಕಂಪ್ಲೀಟ್ ಆಯ್ತು. ಇದು ನಮ್ದು ಪ್ರೆಸಿಡೆಂಟ್ಸ್ ಮತ್ತು ಪ್ರೈಮ್ ಮಿನಿಸ್ಟರ್ಸ್. ಇದು 10 ರೂಪೀಸ್ ಅಲ್ಲಿ ಅಂತ ನೀವು ಕೇಳಿದಕ್ಕೆ ನನ್ನ ಹತ್ರ ಇನ್ನು ಎಲ್ಲ ಡಿನಾಮಿನೇಷನ್, ನೀವು ಯಾವ ಡಿನಾಮಿನೇಷನ್ ಕೇಳಿದ್ರು ನನ್ನ ಹತ್ರ ಇದೆ ಎಲ್ಲರದ್ದು. ಎಸ್, ಇದು ಎಲ್ಲವೂ 200 ರೂಪೀಸಲ್ಲಿ ಅವ್ರದ್ದೆಲ್ಲ ಡೇಟ್ ಆಫ್ ಬರ್ತ್ ಅನ್ನು ಸೆಟ್ ಮಾಡಿದ್ದೇನೆ ಎಲ್ಲರದ್ದು. ಎಸ್, ಎಲ್ಲ ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ಸ್. ಇದು 100 ರೂಪೀಸಲ್ಲಿ ಎಲ್ಲರದ್ದು ಸೆಟ್ ಮಾಡಿದ್ದೇನೆ. ಇದು 500 ರೂಪೀಸಲ್ಲಿ ಎಲ್ಲರದ್ದು ಸೆಟ್ ಮಾಡಿದ್ದೇನೆ. ಇದು 50 ರೂಪೀಸಲ್ಲಿ. ಇದು 20 ರೂಪೀಸಲ್ಲಿ. ₹10 ನೀವು. ಒಬ್ಬ ಮನುಷ್ಯನ ಕ್ರಿಯೇಟಿವಿಟಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದಕ್ಕೆ ಬಹುಶಃ ಇದಕ್ಕಿಂತ ಹೆಚ್ಚಿನ ಉದಾಹರಣೆಯನ್ನು ನಾವು ಖಂಡಿತ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೋಟುಗಳ ಕಲೆಕ್ಷನ್ನೇ ಒಂದು ದೊಡ್ಡ ಸವಾಲಾದರೆ ಅದರಲ್ಲೂ ಕೂಡ ಪ್ರತಿಯೊಂದು ಮುಖಬೆಲೆಯ ನೋಟುಗಳಲ್ಲಿ ಕೂಡ ಭಾರತದ ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಪ್ರತಿಯೊಬ್ಬರ ಡೇಟ್ ಆಫ್ ಬರ್ತನ್ನು ರೆಪ್ರೆಸೆಂಟ್ ಮಾಡುವಂಥ ನೋಟುಗಳನ್ನು ಹುಡುಕಿ ಅದನ್ನು ಕಲೆಕ್ಟ್ ಮಾಡಿ ಚಂದದ ಆಲ್ಬಮ್ ಮೂಲಕ ನೋಡ್ಬೋದು. ಎಸ್, ನಮ್ಮ ಇಂಡಿಪೆಂಡೆನ್ಸ್ ಡೇಟ್ 15/8/47, ರಿಪಬ್ಲಿಕ್ ಡೇಟ್ 26/01 ಹಬ್ಬಗಳದ್ದು ಕೂಡ ಇದೆ. ಎಸ್, ಪ್ಲಸ್ ಗಾಂಧಿ ಜಯಂತಿ 2 ಅಕ್ಟೋಬರ್ 69. ಫಸ್ಟ್ ಗವರ್ನರ್ ಜನರಲ್ ಎಲ್ಲರೂ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಾನೆ ಹೇಳೋದು, ಆದರೆ ಫಸ್ಟ್ ನಮ್ಮ ಇಂಡಿಯಾದ್ದು ರಾಜಗೋಪಾಲಾಚಾರಿ ಅವರದ್ದು 10/12/78 ಅವ್ರದ್ದು ಕೂಡ ಇದರಲ್ಲಿ ಸೆಟ್ ಕಂಪ್ಲೀಟ್ ಇದೆ. ಎಲ್ಲ ಪ್ರತಿಯೊಂದನ್ನು ಕೂಡ ಅಷ್ಟೊಂದು ಕೇರ್ಫುಲ್ ಆಗಿ, ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿ ಕಲೆಕ್ಟ್ ಮಾಡಿ ಇಷ್ಟು ಚಂದದ ಆಲ್ಬಮ್ ಅನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಈ ಕೆಲಸದ ಮೇಲಿನ ಪ್ರೀತಿಯನ್ನು ನಾವು ಎಲ್ಲರೂ ಕೂಡ ಮೆಚ್ಕೊಳ್ಳೇಬೇಕು. ಏನು ಹೇಳ್ತಾರೆ ಸರ್, ಇದನ್ನು ಬಂದು ನೋಡಿದಂಥವರು ಬರ್ತಾರೆ, ಈಗಾಗಲೇ ಹೇಳಿದ್ರಿ, ಸಾವಿರಾರು ಜನ ಬಂದು ನೋಡಿದ್ದಾರೆ, ಗಣ್ಯರು ಬಂದು ನೋಡಿದ್ದಾರೆ, ಏನು ಹೇಳ್ತಾರೆ ಅವರು? ಸರ್, ಹೇಗೆ ಅಂದರೆ ಮ್ಯೂಸಿಯಂ ಅಂತ ಹೇಳುವಾಗ ನಾನು ಯಾವಾಗಲೂ ಎಲ್ಲರ ಹತ್ರ ಹೇಳ್ತೇನೆ, ಮ್ಯೂಸಿಯಂ ಅಂತ ಹೇಳುವಾಗ ನಾವು ಎಲ್ಲರೂ ಎನಿಸೋದೇನೆಂದ್ರೆ ಇಲ್ಲೊಂದು ಶ್ರೀಲಂಕಾದ್ದು ಅಥವಾ ಪಾಕಿಸ್ತಾನ ಅಥವಾ ನೇಪಾಳ, ಜರ್ಮನಿ, ಕರೆನ್ಸಿ ಇರ್ಬೋದು, ಅದು ಎಲ್ಲರೂ ತೋರಿಸ್ತಾ ಇರೋದು ಅದೇ. ಟೇಬಲ್ನ ಮೇಲೆ ಕೆಲವು ಕರೆನ್ಸಿಗಳನ್ನು ಇಟ್ಟು ಅದನ್ನೇ ತೋರಿಸ್ತಾರೆ. ಇನ್ನು ಅದು ಬಿಟ್ಟರೆ ಕೆಲವರು ಎಣಿಸ್ತಾರೆ ಶಿಲಾಯುಗದ್ದು ವಿಗ್ರಹಗಳಾಗಲಿ ಅಥವಾ ತಾಮ್ರದ ಯುಗದ್ದು ತಾಮ್ರ ಶಾಸನ ಇಂಥದ್ದೆಲ್ಲ ಇಟ್ಟಿರ್ಬೋದು. ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಜವಾಗಿ ಜನ ಇರೋದಿಲ್ಲ, ಅಲ್ಲಿ ಇಟ್ಟು ಬಿಡ್ತಾರೆ, ಅದರ ಬಗ್ಗೆ ಬರೆದಿರ್ತಾರೆ. ಅದು ಓದುವಷ್ಟು ತಾಳ್ಮೆಯೂ ನಮ್ಗೆ ಇರೋದಿಲ್ಲ, ನಾವು ಸ್ಪೀಡಾಗಿ ನೋಡ್ತಾ ಹೋಗ್ತೇವೆ. ಈ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿಗೆ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಾಗ ಅದು ಯಾರೇ ಆದರೂ ಅವರು ಒಂಥರ ಶಾಕ್ ಆಗ್ತಾರೆ, ಹೀಗೂ ಉಂಟೆ ಅಂತ ಆಗ್ತದೆ ಅವ್ರ ಮನಸ್ಸಲ್ಲಿ. ಇಷ್ಟು ಕೂಡ ಮಾಡ್ಬೋದಾ ಅಂತ, ಇಷ್ಟು ವೆರೈಟೀಸ್, ಇಷ್ಟು ಥೀಮ್ ವೈಸ್ ಎಲ್ಲ ಮಾಡ್ಬೋದಾ ಅಂತ. ಹಾಗೆ ನಾವು ಡೇಟ್ ಆಫ್ ಬರ್ತ್ ಮಾಡ್ತಾ ಹೋಗುವಾಗ ನಮಗೆ ತುಂಬ ಥೀಮ್ಸ್ ಅದರಲ್ಲಿ ಸಿಗ್ತದೆ. ಈಗ KC ರೆಡ್ಡಿಯಿಂದ ಸಿದ್ದರಾಮಯ್ಯವರೆಗೆ ಎಲ್ಲ ಮುಖ್ಯಮಂತ್ರಿಗಳದ್ದು ನಮ್ಮ ಹತ್ರ ಇದೆ. ಈಗ ಪ್ರೆಸೆಂಟಾಗಿ ಸಿದ್ದರಾಮಯ್ಯ ಅವರಿದ್ದಾರೆ, ಇದು ಅವರದ್ದು. SR ಕಂಠಿ, BS ಯಡಿಯೂರಪ್ಪ, HD ದೇವೇಗೌಡ ಎಲ್ಲರದ್ದು ಡೇಟ್ ಆಫ್ ಬರ್ತನ್ನು ನೋಟಿನಲ್ಲಿ ಸೆಟ್ ಮಾಡಿದೆ, ಎಲ್ಲರದ್ದು ಇದೆ. ನಮ್ಮ ಪುತ್ತೂರಿನವರು ದೇವರಾಜ ಅರಸು, ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ, KC ರೆಡ್ಡಿ, ವೀರೇಂದ್ರ ಪಾಟೀಲ್, ಬಸವರಾಜ ಬೊಮ್ಮಾಯಿ ಲಾಸ್ಟ್ CM, SM ಕೃಷ್ಣ, ಬಂಗಾರಪ್ಪ, ಹನುಮಂತಯ್ಯ, ಗುಂಡ್ರಾವ್, SR ಬೊಮ್ಮಾಯಿ, ಮತ್ತು BD ಜಟ್ಟಿ, ರಾಮಕೃಷ್ಣ ಹೆಗಡೆ, ಕಾಡಿಲಾಲ್ ಮಂಜಪ್ಪ. ಇದು ಒಂದು ಥೀಮ್ ಆಗಿರ್ತದೆ. ಇನ್ನೂ ಒಂದು ಥೀಮ್ ಏನಂದರೆ, ಇದು ನೀವು ನೋಡ್ಬೋದು ಇಲ್ಲಿ ವಿಶೇಷವಾಗಿ ಏನಂದರೆ 000000 ಎಲ್ಲ 00ದಲ್ಲಿ KANNADA ಕನ್ನಡ ಅಂತ. 1/11/56 ಕನ್ನಡ ರಾಜ್ಯೋತ್ಸವ 01/11/56. ಇದಲ್ಲದೆ ಕನ್ನಡದ ಎಲ್ಲ ಸಾಹಿತಿ ಮತ್ತು ಕವಿಗಳ ಡೇಟ್ ಆಫ್ ಬರ್ತನ್ನು ನೋಟಿನಲ್ಲಿ ಮಾಡಿದೆ. ಇದರಲ್ಲಿ ಗೋಪಾಲಕೃಷ್ಣ ಅಡಿಗರದ್ದಿದೆ, ಆಲೂರು ವೆಂಕಟೇಶ್ ರಾವ್ ಅವರದ್ದಿದೆ,
ಟಿ ಪಿ ಕೈಲಾಸಂ ಅವ್ರದ್ದಿದೆ, ಸೂರಂ ಯಕ್ಕುಂಡಿ ರಾಣಿಬೆನ್ನೂರು, ವೈದೇಹಿ ಅವ್ರದ್ದು, ಕಸ್ತೂರಿ ಕೇರಳ ಅವ್ರದ್ದು, ಸಾರಾ ಅಬುಬಕ್ಕರ್ ಅವರ ಡೇಟ್ ಆಫ್ ಬರ್ತ್ ಇದೆ, ಆದ್ಯ ರಂಗಾಚಾರ್ಯ ಅವ್ರದ್ದಿದೆ, ಇವರ ಅನಂತಮೂರ್ತಿ ಅವ್ರದ್ದಿದೆ, ಎಂ ಶ್ರೀಕಂಠಯ್ಯ ಅವ್ರದ್ದಿದೆ, ದಿನಕರ ದೇಸಾಯಿ ಕುಮಟಾ ಅವ್ರದ್ದಿದೆ. ಯಾರ್ದಿಲ್ಲ ಹೇಳಿ, ಎಲ್ಲ ಸಾಹಿತಿಗಳದ್ದು, ನಮ್ಮ ಸಾಹಿತ್ಯ ಕ್ಷೇತ್ರವನ್ನು ಸಮೃದ್ಧಗೊಳಿಸಿದವರದ್ದಿದೆ. ಗೋವಿಂದ ಪೈಗಳದ್ದಿದೆ, ಕವಿಗಳದ್ದಿದೆ, ಸಾಹಿತಿಗಳದ್ದಿದೆ. ದ ರಾ ಬೇಂದ್ರೆಯವರು, ತ್ರಿವೇಣಿಯವರು, ಕೀರ್ತಿನಾಥ ಕುರ್ತಕೋಟಿ, ಕುವೆಂಪು, ಕಯ್ಯಾರ ಕಿಂಜನರು, ಗಡಿನಾಡ ಸಾಹಿತಿ, ಪಾಟೀಲ ಪುಟ್ಟಪ್ಪರು, ಎಲ್ಲ 40 ಸಾಹಿತಿ ಮತ್ತು ರಾಮರಾವ್ ಮುಲ್ಕಿ ಅವರು, ಉತ್ತಂಗಿ ಚೆನ್ನಪ್ಪ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಧರಣಿದೇವಿ ಮಾಲಗತ್ತಿ, ಕಮಲಾ ಹಂಪನ, ಗುಂಡಪ್ಪ ಡಿ ವಿ ಕೋಲಾರ, ಕೃಷ್ಣ ಶರ್ಮಾ ಬೆಟ್ಟಗೇರಿ, ಜೋಶಿ, ನಿಸಾರ್ ಅಹಮದ್, ರಾಮಚಂದ್ರಪ್ಪ ಬರಗೂರು, ಸುನಂದಮ್ಮ, ಕೃಷ್ಣಶಾಸ್ತ್ರಿ, ಗಿರೀಶ್ ಕಾರ್ನಾಡ್, ಜವರೇಗೌಡ, ಮೋಹನ್ ಆಳ್ವರು ನಮ್ಮ ಸಾಹಿತ್ಯ ಅಧ್ಯಕ್ಷರು, ಜೋಶಿ ಶಿವರಾಮ್ ಬೆಂಗಳೂರು, ಪಂಜ ಮಂಗೇಶ್ ರಾವ್, ಆಮೂರ GS, ದೇವುಡು ನರಸಿಂಹಶಾಸ್ತ್ರಿ ಅವರು, ನಿರಂಜನ ಕುಲಕುಂದ, ಶಿವರಾಮ್ ಕಾರಂತವರು ಕೋಟ ಪುತ್ತೂರು, ಹೌದು ಕೃಷ್ಣ ಭಟ್ರು ಸೆಡಿಯಾಪು, ಕೃಷ್ಣರಾಯ ಕೋಲಾರ, ಚದುರಂಗ ಮೈಸೂರು, ಚಂದ್ರಶೇಖರ್ ಕಂಬಾರ, ಈ ರೀತಿ ಎಲ್ಲ ಸಾಹಿತಿಗಳದ್ದು ಮಾಡಿದೆ, ಕವಿಗಳದ್ದು ಎಲ್ಲವೂ ಕೂಡ ಇದೆ. ಫೇಮಸ್ ಅಲ್ಲ, ಇದು ಡೇಟ್ ಆಫ್ ಬರ್ತ್ ರಾಜಕಾರಣಿಗಳದ್ದು. ನಮ್ಮ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಡೇಟ್ ಆಫ್ ಬರ್ತ್ ನೋಟಲ್ಲಿ ಕೂಡ ಅದನ್ನು ನಾವು 12/8/48 ನೋಟಲ್ಲಿ ಕಾಣ್ತಾ ಇದ್ದೇವೆ. HD ದೇವೇಗೌಡರದ್ದು, DV ಸದಾನಂದ ಗೌಡ್ರವರ ಡೇಟ್ ಆಫ್ ಬರ್ತ್, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವ್ರದ್ದು ಡೇಟ್ ಆಫ್ ಬರ್ತ್ ಇರುವಂಥದ್ದು, ಬಂಗಾರಪ್ಪ ಅವ್ರದ್ದು. ಇನ್ನೊಂದು ಸ್ಪೆಷಲ್ ಏನಂದರೆ ಕ್ರಿಕೆಟ್ ಪ್ಲೇಯರ್ಸ್, ಇನ್ನೂ ಒಂದು ಸೆಲೆಬ್ರಿಟಿಗಳು ಅವರು ನಮ್ಮ ದೇಶದ್ದು. ಆದರೆ ನಾನು ಏನು ಮಾಡಿದ್ದೇನೆ ಅಂದರೆ A ಇಂದ Z ವರೆಗೆ ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ A to Z ನನಗೆ ಸಿಕ್ಕಿದಾಗೆ 50 ಜನರ ಡೇಟ್ ಆಫ್ ಬರ್ತನ್ನು ನೋಟಿನಲ್ಲಿ, ಅಂದರೆ ಮುರಳೀಧರನ್ 17/4/72, ಇಲ್ಲಿ ನೋಡಲಿ ಮಲಿಂಗ 28/8/83, ಈ ರೀತಿ ಎಲ್ಲರದ್ದು. ಕಪಿಲ್ ದೇವ್ 6/1/59, ಜವಾಗರ್ ಶ್ರೀನಾಥ್ 31/8/69, ಇರ್ಫಾನ್ ಪಠಾಣ್, ಹಾರ್ದಿಕ್ ಪಾಂಡ್ಯ, ಹರ್ಭಜನ್ ಸಿಂಗ್, A to Z ಆಲ್ಫಾಬೆಟಿಕ್ 50 ಕ್ರಿಕೆಟ್ ಪ್ಲೇಯರ್ಸ್ನವರ ಡೇಟ್ ಆಫ್ ಬರ್ತನ್ನು ನೋಟಿನಲ್ಲಿ ರೆಡಿ ಮಾಡಿದ್ದೇನೆ. ಇದು ಒಂದೊಂದು ತಯಾರು ಮಾಡೋದಕ್ಕೆ ನಿಮ್ಗೆ ಎಷ್ಟೆಲ್ಲ ಸಮಯ ತಗೊಂಡಿದೆ? ಒಂದು ಕ್ರಿಕೆಟ್ ಪ್ಲೇಯರ್ಗಳದ್ದಾದ್ರೆ ಅಥವಾ ಈ ರೀತಿ ರಾಜಕಾರಣಿಗಳದ್ದಾದರೆ ಇದು ಹೇಗೆ ಅಂದರೆ, ಈಗ ಸಿದ್ದರಾಮಯ್ಯ ಮತ್ತು ನಮ್ಗೆ ಗೊತ್ತಿದ್ದಾಗೆ ನಮ್ಮ ಇವರು ಕುಮಾರಸ್ವಾಮಿ, ಯಡಿಯೂರಪ್ಪ ಅವರೆಲ್ಲ 2-3 ಸರ್ತಿ ಆದರು. 2-3 ಸರ್ತಿ ಆದ ಕಾರಣ ನನಗೆ ಅದು ಬದಲಾವಣೆ ಮಾಡುವ ಅಗತ್ಯ ಇರೋದಿಲ್ಲ, ಅದನ್ನು ಮೇಲೆ ಕೆಳಗೆ ಇಟ್ಟರೆ ಸಾಕಾಗ್ತದೆ. ಅದರ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರು ಬಂದರು, ಆಗ ಅದು ಹುಡುಕ್ಲೇಬೇಕಾಗ್ತದೆ, ಅವರು ನ್ಯೂ CM. ಹಾಗೆ ಆ ಹುಡುಕುವಾಗ ಅದು ತುಂಬ ಟೈಮ್, ಕೆಲವೊಮ್ಮೆ ಸ್ಪಾಟಲ್ಲಿ ಸಿಗ್ಬೋದು, ಕೆಲವೊಮ್ಮೆ ತುಂಬ ಟೈಮ್ ಹುಡುಕ್ಬೇಕಾಗ್ತದೆ. ಕೆಲವು ರೇರ್ ಡೇಟ್, ಅಂದರೆ ಇಂಪಾರ್ಟೆಂಟ್ ಡೇಟ್ ಅಂತ ಹೇಳುವಾಗ ಅದು ಯಾರ್ದಾದ್ರೂ ಕೈಗೆ ಸಿಕ್ಕಿದ್ರೆ ಅವರನ್ನು ತೆಗೆದಿರ್ತಾರೆ, ಹೊರಗಡೆ ಅವ್ರು ಬರ್ಲಿಕ್ಕೆ ಬಿಡೋದಿಲ್ಲ, ಅದನ್ನು ಅವರು ಕಲೆಕ್ಟ್ ಮಾಡ್ತಾರೆ. ತುಂಬ ಜನರದ್ದು ಕಲೆಕ್ಟಿಂಗ್ ತುಂಬ ಜನ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿ. ಅಂದರೆ ನಂದು ಡಿಫ್ರೆಂಟ್ ಥೀಮಲ್ಲಿದೆ, ಎಲ್ಲ ಕಲೆಕ್ಷನ್ ನಾನು ಮಾಡ್ತಾ ಇದ್ದೇನೆ ಒಂದೇ ಕಾಂಪೌಂಡ್ ಒಳಗೆ. ಕಾಯಿನ್ ಮಾಡೋರು ಕಾಯಿನೇ ಮಾಡ್ತಾರೆ, ನೋಟ್ ಮಾಡೋರು ನೋಟೇ ಮಾಡ್ತಾರೆ, ಈ ರೀತಿಯಾಗಿ ಹೋಗ್ತದೆ. ಇನ್ನೂ ಒಂದು ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಅಂದರೆ ಗವರ್ನರ್ಸ್, ನಮ್ಮ RBI ಗವರ್ನರ್ಸ್ ಅವ್ರು ಹೇಗಿರ್ತಾರೆ ಅಂದರೆ, ಫಸ್ಟ್ ಗವರ್ನರ್ ಈಗ ನಮ್ಮ ಪ್ರೆಸೆಂಟ್ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಅವರಿದ್ದಾರೆ, ಈಗಿನ ಗವರ್ನರ್. ಇದು ಅವರೇ ಸೈನ್ ಮಾಡಿದಂಥ ಎಲ್ಲ ನೋಟಿಸ್ ಶಕ್ತಿಕಾಂತ್ ದಾಸ್ ಅವ್ರದ್ದು. ಇವರಿಗಿಂತ ಮೊದಲು ಉರ್ಜಿತಾರ್ ಪಾಟೀಲ್ 2000ಕ್ಕೆ ಉರ್ಜಿತಾರ್ ಪಾಟೀಲ್ ಮಾತ್ರ ಸೈನ್ ಮಾಡಿದ, ಅಲ್ಲಿಗೆ ಅದು ಸ್ಟಾಪ್ ಆಯಿತು. ಅದಕ್ಕಿಂತ ಮೊದಲು ರಘುರಾಮ್ ಜಿ ರಾಜನ್, ಸುಬ್ಬರಾವ್, ವೈ ವಿ ರೆಡ್ಡಿ, ಬಿಮಲ್ ಜಲಾನ್, ಸಿ ರಂಗರಾಜನ್ ಹೀಗೇನೆ ಬಂದು ನಮ್ಮ ಫಸ್ಟ್ ಗವರ್ನರ್ ಆಗಿ CD ದೇಶ್ಮುಖ್ ಇಂಡಿಯಾಕ್ಕೆ ಬಂದದ್ದು. ಅವರಿಗೆ ಇವ್ರದ್ದು ವಿಶೇಷ ಏನಂದರೆ, ಇವರು 43ಯಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇವರನ್ನು ಅಪಾಯಿಂಟ್ ಮಾಡಿ 49ಲ್ಲಿ ಇಂಡಿಪೆಂಡೆನ್ಸ್ 47ಲ್ಲಿ ಸಿಕ್ಕಿದ್ರು, 49 ತನಕ ಇವರನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಆದ ಕಾರಣ ಇವರು ಬ್ರಿಟಿಷ್ ನೋಟಿಗೂ ಸೈನ್ ಮಾಡಿದ್ದಾರೆ CD ದೇಶ್ಮುಖ್, ಇಂಡಿಯಾದ ನೋಟಿಗೂ CD ದೇಶ್ಮುಖ್ ಅವರು ಸೈನ್ ಮಾಡಿದ್ದಾರೆ. ಆಮೇಲೆ ಇಂಡಿಯಾದ ಫಸ್ಟ್ ಗವರ್ನರ್ B ರಾಮರಾವ್ ಹೀಗೇನೆ ಬಂದು, ಅಬ್ಗಾವ್ಕರ್, ಎಲ್ಲ ಅವರೆಲ್ಲ ಆಟೋಗ್ರಾಫ್ಸ್ ಅನ್ನು ಕಲೆಕ್ಟ್ ಮಾಡಿದ್ದೇನೆ. ಇನ್ನೊಂದೇನಂದ್ರೆ, ಈ ಆಟೋಗ್ರಾಫ್ ಸಿಂಗಲ್ ನೋಟ್ಸ್ ಎಲ್ಲರೂ ಕಲೆಕ್ಟ್ ಮಾಡ್ತಾರೆ, ಆಟೋಗ್ರಾಫ್ ಅಲ್ಲಿ ಸಿಂಗಲ್ ನೋಟ್ಸ್ ಎಲ್ಲರೂ ಕಲೆಕ್ಟ್ ಮಾಡ್ತಾರೆ. ನಾನು ಅದರಲ್ಲಿ ಒಂದು ರೇರ್ ಆಗಿ ಬಂಡಲ್ಸೇ ಕಲೆಕ್ಟ್ ಮಾಡಿದ್ದೇನೆ.
ಇನ್ನೊಂದು ವಿಶೇಷವಾದ ಸಂಗ್ರಹ ಏನಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ 537 ರಾಜರಿದ್ದರು ಇಂಡಿಯಾದಲ್ಲಿ. ಇದು ಚೋಳ, ನವಾಬ್ಸ್ ಆಫ್ ಆರ್ಕೋಟ್, ಚೇರ, ಹೈದರಾಬಾದ್ ನಿಜಾಮ್ಸ್, ಸಾತವಾಹನ ಡೈನಸ್ಟೀಸ್, ಪಾಂಡ್ಯ, ಟ್ರಾವೆನ್ಕೋರು, ತಾಂಜಾವೂರು. ಇದು ಮೊಘಲ್ಸ್, ಬಾಬರು, ಹುಮಾಯೂನ್, ಜಹಾಂಗೀರ್, ಶಾಜಹಾನ್. ಇದು ಡೆಲ್ಲಿ ಸುಲ್ತಾನೇಟ್ಸ್. ಇದು ಫುಲ್ ವಿಜಯನಗರ ಎಂಪೈರ್. ಇದು ಸುಂಗ ಡೈನಸ್ಟಿ, ರಜಪೂತ್ಸ್ ಆಫ್ ನಾರ್ತ್ ಇಂಡಿಯಾ, ಮಧುರೈ ನಾಯಕ್, ಕೆಲದಿ ನಾಯಕ್, ಶಿವಗಂಗಾ ನಾಯಕ್. ಇದು ಟಿಪ್ಪು ಸುಲ್ತಾನ್. ಇದೆಲ್ಲ ಇದು ಟ್ರೈಬಲ್ ಕಾಯಿನ್ಸ್, ಕಾಶ್ಮೀರ್ ಸುಲ್ತಾನೇಟ್ ಇಂಥದ್ದೆಲ್ಲ. ಇದು ನೋಡಿ, ಇಂಡೋ ಫ್ರೆಂಚ್, ಇಂಡೋ ಡ್ಯಾನಿಷ್, ಇಂಡೋ ಗ್ರೀಕ್ ಮತ್ತು ಇಂಡೋ ಪೋರ್ಚುಗೀಸ್, ಟಾಂಗಾಸ್ ಅವಾಗದ್ದು. ಇದು ಮರಾಠ ಕಾನ್ಫರೆನ್ಸ್, ಕಾಶ್ಮೀರ್ ಸುಲ್ತಾನೇಟ್. ಇದೆಲ್ಲ ಡಿಫ್ರೆಂಟ್ ರಾಜರ ಕಾಯಿನ್ಸ್, ಅವಾಗ ಡಂಪ್ ಕಾಯಿನ್ಸ್ ಅಂತ ಹೇಳ್ತೇವೆ ಇದನ್ನು. ಇಡೀ ಭಾರತದ ಇತಿಹಾಸದಲ್ಲಿ ಇದಾಗಿದೆ. ಹೌದು. ಅದರಲ್ಲೂ ಕೆಲವು ಇಂಪಾರ್ಟೆಂಟ್ ಅಂದರೆ, ಮೈಸೂರಲ್ಲಿ ಕೃಷ್ಣರಾಜ 2 ಅವರು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಕನ್ನಡ ನ್ಯೂಮರಲ್ಸ್ ಕಾಯಿನ್ ರಿಲೀಸ್ ಮಾಡಿದ್ದು ಕೃಷ್ಣರಾಜ 2 ಅವರು. ಇದು ಕನ್ನಡದಲ್ಲಿ 1, ಕನ್ನಡದಲ್ಲಿ 2, 3, 4 ಈ ರೀತಿ 32 ವರ್ಷ 32 ಕಾಯಿನ್ ರಿಲೀಸ್ ಮಾಡಿದ್ದಾರೆ ಅವರು. ಇದು ತುಂಬ ಅಪರೂಪದ ಕಾನ್ಸೆಪ್ಟ್ ಕನ್ನಡ. ಇದರ ನಂತರ ಸ್ವಲ್ಪ ರೇರ್ ಕಾಯಿನ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ವೆಸ್ಟರ್ನ್ ಶತ್ರುಘ್ನ ನೋಡಿ, ಇಲ್ಲಿ ವೆಸ್ಟರ್ನ್ ಶತ್ರುಘ್ನ, ಗುಪ್ತಾ, ಇವರು ಆಮಿರ್ ಶಾಫ್ ಸಿಂಧ್, ಆದಿಲ್ ಶಾಫ್ ಬಿಜಾಪುರ್, ಜಾನಪದ ಗಂಧರ. ಇದು ಕೂಡ ಕಾಯಿನ್. ಹೌದು, ಏರ್ ಪಿನ್ ಕಾಯಿನ್ ಅಂತ ಹೇಳೋದು. ವಾರ್ ಟೈಮಲ್ಲಿ ಇಶ್ಯೂ ಆದದ್ದು ಅದು. ವಾರ್ ಟೈಮಲ್ಲಿ ಇಶ್ಯೂ ಆದದ್ದು. ಅಂದರೆ ನಾವೀಗ ಎಣಿಸಿದ ಹೇಗೆ ಅಂದರೆ, ನಮ್ಮ ಲೈಫಲ್ಲಿ ನಾವು ನೋಡಿದ್ದು ಒಂದು ಕಾರ್ಗಿಲ್ ವಾರ್, ಅದು ಸ್ವಲ್ಪ ಲಾಂಗ್ ಟೈಮಲ್ಲಿತ್ತು, ಒಂದು ವಾರ್ ಆಗುವಂಥದ್ದು. ಅದು ಬಿಟ್ಟರೆ ಸರ್ಜಿಕಲ್ ಸ್ಟ್ರೈಕ್, ಅದು ಒಂದೇ ದಿನದಲ್ಲಿ ನೈಟ್ ಆಗುವಾಗ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಅದರ ಪಿಕ್ಚರ್ ಅಂದರೆ ನಮಗೆ ಹೇಗಾಗಿದೆ ಈಗ ಕಲ್ಪನೆ ಇಲ್ಲ, ಅದು ಹೇಗೆ ಆಗಿದೆ, ಏನು ಮಾಡಿದ್ದಾರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಈ ಓಲ್ಡ್ ಟೈಮ್ಸ್ ರಾಜರ ವಾರ್ ಹೇಗಿತ್ತಂದರೆ, ಅವ್ರು ಪ್ರತಿಯೊಂದು ಅವರು ಅಟ್ಯಾಕೇ ಮಾಡ್ತಿರ್ಲಿಲ್ಲ ಡೈರೆಕ್ಟಾಗಿ. ಕೆಲವೊಂದು ಹೇಗೆಂದರೆ, ನಾವು ಕಥೆಯನ್ನು ನಾವು ಕೇಳಿದ್ದೇವೆ, ಶಾಲಾ ಪಾಠದಲ್ಲೆಲ್ಲ ಇದೆ. ಅವರು ರೌಂಡ್ ಅಪ್ ಮಾಡ್ತಾರೆ. ಈಗೇನು ಪೊಲೀಸ್ನವರು ಈ ಗೆರವ್ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಪದ ಅದು ಅಲ್ಲಿಂದ ಬಂದದ್ದು. ಅದು ಗೆರವ್, ಅವರು ಅರಮನೆಗೆ ಗೆರವ್ ಹಾಕ್ತಾರೆ. ಈಗಿನಾಗಿ ಆನ್ಲೈನಲ್ಲಿ ಫುಡ್ ಪೈಪ್ಲೈನಲ್ಲಿ ನೀರೇನು ಬರೋದಿಲ್ಲ, ಹಾಗಾಗಿ ಈ ಫುಡ್ ಏನಿಲ್ಲ ಅಂತ ಹೇಳುವಾಗ ರಾಜರು ಆಟೋಮೆಟಿಕ್ ಸರೆಂಡರ್ ಆದದ್ದು ಎಷ್ಟೋ ಇದೆ. ಅವ್ರು ಸರೆಂಡರ್ ಆಗ್ತಾರೆ, ನಮ್ಮ ಹತ್ರ ಏನಿಲ್ಲ ಅಂತೇಳಿ. ಆಗ ಸರೆಂಡರ್ ಆಗಿ ಬರುವ ತನಕ ಅಲ್ಲಿ ಹೊರಗಡೆ ಕಾಯುವ ರಾಜ ಇದ್ದಾರಲ್ಲ, ಅವರ ಸೈನ್ಯನಿಗೆ ಅವರು ಸಂಬಳ ಕೊಡಲೇಬೇಕು. ಆ ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅಂತ ಆಗುವಾಗ ಇಂಥದ್ದೆಲ್ಲ ವಾರ್ ಟೈಮಲ್ಲಿ ಅವರು ಇಶ್ಯೂ ಮಾಡ್ತಾರೆ, ಏರ್ಪಿನ್ ಕಾಯಿನ್ಸ್ ಅಂತಲ್ಲ. ಇದು ಇಶ್ಯೂ ಮಾಡಿ ಇದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾರು ಯುದ್ಧ ಆಗಿ ಬದುಕಿ ಅರಮನೆಗೆ ಬರ್ತಾರೆ ಅವರಿಗೆ ನಾವು ಅದನ್ನು ಲೆಕ್ಕ ಮಾಡಿ ಇಷ್ಟು ದಿನ ನೀವು ಅಲ್ಲಿ ಇದು ಕೆಲಸ ಮಾಡಿದ್ದೀರಾ ಅಂತೇಳಿ ನಿಮಗೆ ಸಂಬಳ ಕೊಡ್ತೇವೆ ಅಂತ. ಆ ರೀತಿ ಇದು ವಾರ್ ಟೈಮ್ ಇಶ್ಯೂ ಆದ ಕಾರಣ ಇದು ಭಾರಿ ರೇರ್ ಐಟಮ್ಸ್ ಇದೆಲ್ಲ. ಇದು ಮೆಡ್ರಾಸ್ ಪ್ರೆಸಿಡೆನ್ಸಿ, ಬೆಂಗಾಲ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಇದೆಲ್ಲ ಗೋಲ್ಡ್ ಕಾಯಿನ್ಸ್. ಕೆಲದಿ, ಚಾಲುಕ್ಯ ಎಲ್ಲರದ್ದು ಇದೆ. ಮೈಸೂರು, ಟಿಪ್ಪು ಸುಲ್ತಾನ್, ಹೈದರಾಲಿ ಇದು. ಮತ್ತು ಹೈದರಾಬಾದ್ ನಿಜಾಮ್ಸ್, 1 ರೂಪಾಯಿ, 8 ಆಣೆ, 4 ಆಣೆ, 2 ಆಣೆ ಇಂಥದ್ದೆಲ್ಲ. ಇದೆಲ್ಲ ಡಿಫ್ರೆಂಟ್ ರಾಜರದ್ದು. ಜಹಾಂಗೀರ್, ವಿಜಯನಗರ, ಡೆಲ್ಲಿ ಸುಲ್ತಾನೇಟ್ಸ್. ಇನ್ನು ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಬ್ರಿಟಿಷರ ಆಡಳಿತ ಇರುವಾಗ ನಮ್ಮ ದೇಶದಲ್ಲಿ ಸಿಲ್ವರ್ ಕಾಯಿನ್ಸೇ ಇದು ಮಾಡಿದ್ರು, ಅವರು ಚಲಾವಣೆಗೆ ತಂದಿದ್ರು. ಇದು ನೋಡಿ 1 ರೂಪಾಯಿದು, ಇದೆಲ್ಲ ಸಿಲ್ವರ್ ಕಾಯಿನ್ಸ್ ವಿತ್ ಡಿಫ್ರೆಂಟ್ ಡೇಟ್ಸ್. ಇದು 1 ರೂಪಾಯಿ, 8 ಆಣೆ, ಎಸ್ ಎಲ್ಲ ಪ್ಯೂರ್ ಸಿಲ್ವರ್ ಇದು. 8 ಆಣೆ, 4 ಆಣೆ. ಇದು ಅವರು ಬ್ಯಾನ್ ಮಾಡಿದಾಗ, ಸ್ಟಾಪ್ ಮಾಡಿದಾಗ, ಇದು ಬಹುತೇಕ ಇದು ಒಂದು 10% ಮಾತ್ರ ರಿಟರ್ನ್ ಹೋಗಿದೆ. 90% ಇಲ್ಲೇ ಇತ್ತು. ಎಲ್ಲ ಕಾಲಿಗೆ ಚೈನು, ಅದು ಇದು ಒಡವೆ ಎಲ್ಲ ಇದರಲ್ಲೇ ಮಾಡಿದ್ದಾರೆ. ಆಗ ಹೌದು, ಇದನ್ನೇ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಒಟ್ಟಿಗೆ 999 ನೋಟ್ ಇದೆ. ಇದರಲ್ಲಿ 50 ಫೀಟ್ ಉದ್ದ ಇದೆ. ಇದು 50 ಫೀಟ್ ಉದ್ದ ಇದೆ. ಇದರ ವಿಶೇಷ ಏನಂದರೆ, ಇದು ಫಸ್ಟ್ ನೋಟ್ 001001, ಆಮೇಲೆ 002, 002, 3, 4, 5, 6, 7, 8, 9, 10, 11, 12 ಹೀಗೇ 999, 999ರವರೆಗೆ ಇದೆ ಫುಲ್ ನೋಟ್. ಇದು 50 ಫೀಟ್ ಉದ್ದ ಇದೆ. ಎಲ್ಲ 5 ರೂಪಾಯಿ ನೋಟಲ್ಲಿ. ಬರಲಿ ಅಲ್ಲ ಅವರು. ಬರ್ತ್ಡೇ ನೋಟಲ್ಲಿ ಇದು ಒಂದು ಸ್ಪೆಷಲ್ ಕಲೆಕ್ಷನ್ ನಾನು ಮಾಡಿದ್ದೇನೆ ನಾನು. ಇದು ಹೇಗೆ ಅಂದರೆ 17/9/50 ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರ ಡೇಟ್ ಆಫ್ ಬರ್ತ್ 17/9/50 ಇದು ಅವರ ಡೇಟ್ ಆಫ್ ಬರ್ತ್ ಆಗಿದೆ. 17/9/51ಗೆ ಅವರು 1 ವರ್ಷದ ಮಗು, 55ಗೆ ಅವರು 5 ವರ್ಷ, 60ಗೆ 10 ವರ್ಷ, 70ಗೆ 20, 30, 40,
50, 2010ಕ್ಕೆ 60, 2020ಕ್ಕೆ 70, ಮೊನ್ನೆ 17/9/23ಕ್ಕೆ ಅವರಿಗೆ 73 ವರ್ಷ ಆಯಿತು. ಅವರ 100 ಇಯರ್ಸ್ ಡೇಟ್ ಆಫ್ ಬರ್ತನ್ನು ನಾನು ನೋಟಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದು. ಇದು ಒಂದು ಕಲೆಕ್ಷನ್. ಇನ್ನೊಂದು ಕಾನ್ಸೆಪ್ಟ್ ಫ್ಯಾನ್ಸಿ ನಂಬರ್ಸಲ್ಲಿ 786 ಇದು ಬರ್ತದೆ. 786 ಅಂತ ಹೇಳುವಾಗ ಅದರಲ್ಲಿ ತುಂಬ ವೆರೈಟಿಯಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು ಇದನ್ನು. 786 786 786 786 786 786 ಎಲ್ಲ ನೋಟು ಸೇಮ್. ಇಲ್ಲಿ ನೋಡಿ 888 786 2000ದಲ್ಲಿ 888 786. ಇದು ಮಿರರ್, ಈ ಸೈಡಿಂದ 786, ಆ ಸೈಡಿಂದ 786 786 786 786 786 ಫುಲ್ಲು ಎಲ್ಲ ಝೀರೋದಲ್ಲಿ 786 786 786 786. ಫಸ್ಟ್ ನಂಬರ್ ಎಲ್ಲ 00, ಲಾಸ್ಟ್ ನಂಬರ್ 1 2 3 4 5 6 7 8 9. ಇದರಲ್ಲಿ ನೀವು ನಿಮ್ಮ ರೈಟಿಂದ ಲೆಫ್ಟಿಗೆ 786 786 786 ಅಂತಿದೆ. ಸೇಮ್ ರಿಪೀಟ್ ಇದು. ಫಸ್ಟ್ 00, ಲಾಸ್ಟ್ 1 to 9, ನಿಮ್ಮ ಲೆಫ್ಟಿಂದ ರೈಟಿಗೆ 786 786 786 ಮಿಡ್ಲಲ್ಲಿ 786 ಇದೆ. ಇನ್ನು 07 08 06 ಸೇಮ್ ರಿಪೀಟ್ 07 08 06. ಇದು ನೋಡಿ, ಇದರ ಮಿರರ್ ಇಲ್ಲಿದೆ. ಇದರ ಮಿರರ್ ಇದು ಈ ಸೈಡಿಂದ 0 1 2 1 2 3 2 3 4 3 4 5 786 ಅಲ್ಲಿ ಸೇಮ್ ನೋಟ್. ಇದು ಈ ಸೈಡಿಂದ 0 1 2 1 2 3 2 3 4 3 4 5 ಅದರ ಮಿರರ್ ಅದು. ಹೌದು, ಇದು ನೋಡಿ 786 871 872 873 874 879 ತನಕ ಸೇಮ್ 20ಅಲ್ಲಿ 871 872 873 874 871 872 ಇದೆಲ್ಲ 786 ಇದ್ದೆ ಸೆಟ್ ಇದೆಲ್ಲ. ಇನ್ನೂ ಒಂದು ಆಲ್ಬಮ್ ಇದೆ, ಇದು ಕಂಪ್ಲೀಟ್ 786 ಇದು ಎಲ್ಲ 786. 111 222 333 50ಅಲ್ಲಿ ಇದು ಕೂಡ ಫುಲ್ 786 ಫ್ಯಾನ್ಸಿ ನಂಬರ್ ನೋಟ್ಸ್. ಎಸ್ 786 1 2 3 4 5 6 7 8 9 11 22 23 311 322 333 10 20 30 100 200 300 101 202 303 110 220 012 1 2 3 2 3 4 3 4 5 4 5 6 87 871 872 873 874 879 ಇದೊಂದು 786 ಇದ್ದು ಕಂಪ್ಲೀಟ್ ಸೆಟ್ ಇದು. ಇದೆಲ್ಲ 101 ಇದು 10 ರೂಪೀಸಲ್ಲಿ 1 to 9 ಕಂಟಿನ್ಯೂಸ್ ನಂಬರ್ಸ್. ಫುಲ್ ಆಲ್ಬಮ್ ಹೀಗೆ ಇದೆ ಇದು. ಫಸ್ಟ್ ಆ್ಯಂಡ್ ಲಾಸ್ಟ್ 0, ಬಾಕಿ ಎಲ್ಲ 1 2 3 4 5 6 7 8 9. ಇಲ್ಲಿ ನೋಡಿ, ಫಸ್ಟ್ 11 11 00 22 22 00 ಲಾಸ್ಟ್ ನಂಬರ್ ಎಲ್ಲ 00 1 2 3 4 5 6 7 8 9 ನೋಡಿ 1 2 3 4 5 6 7 8 9. ಇದೇ ರೀತಿ 111 000 2 3 4 5 ಮಿಡ್ಲಲ್ಲಿ 11 22 23 44 ಫಸ್ಟ್ ಮಾತ್ರ 0, ಬಾಕಿ ಎಲ್ಲ 1 2 3 4 5 6 7 8 9 ಇದು ನೋಡಿ. ಇದೇ ರೀತಿ ಎಲ್ಲ ನೋಟು 1 to 9 ಕಂಟಿನ್ಯೂಸ್ ಇದು ಪ್ರತಿಯೊಂದರಲ್ಲೂ ಕೂಡ 1 to 9. ಕರೆನ್ಸಿ ನೋಟುಗಳಲ್ಲಿ ಕೂಡ ಇಷ್ಟೆಲ್ಲ ವೆರೈಟೀಸ್ ಇದೆ, ಹೀಗೆಲ್ಲ ಕಲೆಕ್ಷನ್ ಮಾಡಬಹುದಾ ಅಂತ ಪ್ರಶ್ನೆ ಮುಗಿಯುವುದಿಲ್ಲ. ಮಧ್ಯೆ ನಾನು ಬೇರೆ ಒಂದು ನಿಮಗೆ ಥೀಮ್ಗೆ ಬರ್ತೇನೆ. ನಾನು ಇದು ನನ್ನ ಟಿಶ್ಯೂ ಪೇಪರ್ಸ್ ಕಲೆಕ್ಷನ್ ಇದು. ಯಾವ ಹೋಟೆಲಿಗೆ ಹೋದ್ರು ಅಲ್ಲಿ ಹೋಟೆಲಿದ್ದು ಹೆಸರು ಪ್ರಿಂಟ್ ಆಗಿದ್ರೆ ಆ ಟಿಶ್ಯೂ ಪೇಪರ್ ತರ್ತೇನೆ. ಎ ಇಂದ ಜೆ ವರೆಗೆ ಇದರಲ್ಲಿದೆ, ಕೆ ಇಂದ ಝೆಡ್ ವರೆಗೆ ಈ ಆಲ್ಬಮಲ್ಲಿದೆ. ಇನ್ನು ಹೌದು, ಇನ್ನೊಂದು ಆಲ್ಬಮಿಗೆ ಆಗುವಷ್ಟು ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ ನಾನು, ಎಲ್ಲ ಡಿಫ್ರೆಂಟ್ ಟಿಶ್ಯೂ ಪೇಪರ್. ಹೌದು, ಅದರಲ್ಲಿಯೂ ಕೆಲವು ಸ್ಪೆಷಲ್ ಇಶ್ಯೂಸ್ ಇರ್ತದೆ. ಅಂದರೆ ಇದು ರಿಫ್ರೆಶಿಂಗ್ ಟಿಶ್ಯೂ ಇದು ಇಂಡಿಯನ್ ಏರ್ಲೈನ್ಸ್ ಇದ್ದು, ಅಲ್ಬೈಕ್ ಇದು ಕೂಡ ಅಲ್ಬೈಕ್, ಸೌದಿ ಏರ್ಲೈನ್ಸ್ ಇದು ಸೌದಿ ಏರ್ಲೈನ್ಸ್, ಇದು KFC ಪ್ರಿಂಟೆಡ್, ಇದು KFC ಪ್ಲೈನ್, ಇದೆಲ್ಲ ಇಂಥದ್ದು ನೋಡಿ. ಎಮಿರೇಟ್ಸ್ ಹೋಟೆಲ್, ಇಟಾಲಿಯನ್ ಏರ್ಲೈನ್ಸ್ ಇದು ಕೂಡ ಹಾಗೆ ನೋಡಿ. ಸೌದಿ ಏರ್ಲೈನ್ಸ್, ಇಂಡಿಗೋ, ಸ್ಪೈಸ್ ಜೆಟ್, ಸೌದಿ ವೈಫೈ, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಏರ್ ಇಂಡಿಯಾ. ಈ ರೀತಿ ಇದು ಸ್ವಲ್ಪ VIP ಟೈಪ್ ಇದ್ದು ಸ್ವಲ್ಪ ಅಪರೂಪ ಸಿಗೋದು. ಸೊ ನಿಮಗೆ ಕಣ್ಣಿಗೆ ಕಂಡಂತ ಯಾವುದೇ ವಸ್ತುಗಳು ಕೂಡ ಡಸ್ಟ್ಬಿನ್ಗೆ ಅಂತ ಹೋಗೋದಿಲ್ಲ. ಇಲ್ಲ, ಕಲೆಕ್ಟ್ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ವೆರೈಟೀಸ್ ಕೂಡ ಹುಡುಕ್ತಾ ಹೋಗ್ತೇನೆ. ಅದರಲ್ಲಿ ವೆರೈಟೀಸ್ ಇನ್ನೂ ಏನಾದರೂ ವೆರೈಟೀಸ್ ಇದೆಯಾ ಅಂತ. ಮ್ಯಾಚ್ ಬಾಕ್ಸಲ್ಲಿ ಫಸ್ಟ್ ಥೀಮ್ ಈ ರೀತಿ ಇತ್ತು, ಮೆಟಲಲ್ಲಿ. ಹೌದು, ಇದರ ಒಳಗೆ ಮ್ಯಾಚ್ ಬಾಕ್ಸ್ ಇಡ್ತಾ ಇದ್ರು. ಆ ಟೈಮಲ್ಲಿ 25 ಬೀಡೀಸ್ ಕೂಡ ಹೀಗೆ ಬರ್ತಾ ಇತ್ತು ಡಬ್ಬದಲ್ಲಿ. ಎಸ್, ಇದು ಸಿಗರೇಟ್ 555 ಸಿಗರೇಟ್ ಇದ್ದು ಬಾಕ್ಸ್. ಇನ್ನು ಸ್ಮಾಲ್ 25 ಇದೊಂದು 60 years ಬ್ಯಾಕ್. ಅಂದರೆ ನನ್ನ ತಂದೆ ಯೂಸ್ ಮಾಡಿದ ನೆನಪಿದೆ ಅವರಿಗೆ. ಅವ್ರು ಹೇಳ್ತಾ ಇದ್ರು ಆ ಟೈಮಲ್ಲಿ ಮ್ಯಾಚ್ ಬಾಕ್ಸ್ ಇತ್ತಂತ. 60 years ಬ್ಯಾಕ್ ಆದರೂ ಒಂದು 35-40 years ತನಕನೂ ಅದು ಅವ್ರು ಯೂಸ್ ಮಾಡ್ತಾನೆ ಇದ್ರು. ಅವ್ರ ಕಿಸೆಯಲ್ಲಿತ್ತು ಇತ್ತೀಚೆಗೆ, ಮತ್ತೆ ಅದು ಮಾಯ ಆಯಿತು. ಇದು 25 ಸಿಗರೇಟ್ ಗೋಲ್ಡ್ ಫ್ಲ್ಯಾಕ್ ಇದ್ದು 25ರದ್ದು ಪ್ಯಾಕ್, ಹೋಲ್ಸೇಲ್ ಪ್ಯಾಕ್.
ಇದು ಯಾಕೆ ತೋರಿಸಿದೆ ಅಂದರೆ ಈ ಜನ್ರೇಷನ್ ನಮಗೀಗ ಗೊತ್ತಿರುವಂಥದ್ದು ದೊಡ್ಡ ನೆನಪಿದ್ದು ಮರದ್ದು, ಅಂದರೆ ಒಂಟೆ ಮತ್ತು ಬರ್ಡ್ಸ್, ವೀಟು ಮತ್ತು ಕ್ಯಾಮಲ್, ಅದು ಫೇಮಸ್. ಈಗ ರಟ್ಟಿದ್ದು ಬರ್ತಾ ಉಂಟು ಸ್ವಲ್ಪ ದಪ್ಪದಲ್ಲಿ, ಪೇಪರಲ್ಲಿ. ಮರದ್ದೆಲ್ಲ ಹೋಯ್ತು ಕಾನ್ಸೆಪ್ಟ್. ಇದರಲ್ಲಿ ನನ್ನ ಹತ್ರ 1800 ಡಿಫ್ರೆಂಟ್ ಮ್ಯಾಚ್ ಬಾಕ್ಸ್ ಇದೆ, 1800. ಬೇರೆ ಬೇರೆ ದೇಶದ್ದು ಕೂಡ ಇದೆ. ಇಂಡಿಯಾ, ಎಸ್, 1800 ಖಾಲಿ ಇಂಡಿಯಾದ್ದು. ಡಿಫ್ರೆನ್ಸ್ ತೋರಿಸ್ತೇನೆ ನಾನು. ಇಲ್ಲಿ ನೀವು ನೋಡ್ಬೋದು 8 ಒಂದೇ ರೀತಿ ಇದೆ, ಆದರೆ ಬ್ಯಾಕ್ ಸೈಡ್ ನೋಡುವಾಗ ನಿಮಗೆಲ್ಲ ಡಿಸೈನ್ಸ್ ಚೇಂಜ್ ಇಲ್ಲಿ ಬೇರೆ ಬೇರೆ. ಇದು ಕೂಡ ಹಾಗೆ, ಮಿಡ್ಲಲ್ಲಿ ವೈಟ್, ರೆಡ್, ಸ್ಟಾರ್, ಸ್ಟೇಟ್ ಬ್ಯಾಂಕ್ ಸಿಂಬಲ್, ತ್ರಿಶೂಲ್, ಕ್ಲಾಕ್, ರೆಡ್ ಸರ್ಕಲ್, ಬ್ಲ್ಯಾಕ್ ಸರ್ಕಲ್, ಇದೆಲ್ಲ ಸೇಮ್. ಬ್ಯಾಕ್ ಸೈಡಲ್ಲೆಲ್ಲ ಕಲರ್ಸ್ ಚೇಂಜ್. ಇದೆರಡು ಸೇಮ್ ಕಾಣ್ತದೆ. ಇದು ₹1, ಇದು ₹2. ಹೀಗೆ 1800 ಡಿಫ್ರೆಂಟ್ ಮ್ಯಾಚ್ ಬಾಕ್ಸ್ಗಳ ಎಲ್ಲ ಅಂಥದ್ದು. ಇನ್ನು ಫಾರಿನ್ ನೀವು ಕೇಳಿದ್ರಿ, ಫಾರಿನ್ ಸ್ವಲ್ಪ ಇರುತ್ತೆ ನನ್ನ ಹತ್ರ. ಇದೊಂದು ಬಾಂಗ್ಲಾದೇಶ್, ಇದೊಂದು ಡಿಫ್ರೆಂಟ್ ಥೀಮ್ ಇದೆ. ಈ ರೀತಿ ಓಪನ್ ಮಾಡಿ ಮ್ಯಾಚ್ ಬಾಕ್ಸ್ ತೆಗೆದು. ಎಸ್, ಇದು ಕೂಡ ಹಾಗೆ ಬಾಂಗ್ಲಾದೇಶ್. ಮತ್ತು ಇದು ಈಜಿಪ್ಟ್, ಇದು ಸ್ವೀಡನ್, ಇಂಥದ್ದೆಲ್ಲ ಡಿಫ್ರೆಂಟ್ ಸ್ವಲ್ಪ ಬೇರೆ ಬೇರೆ ರಾಷ್ಟ್ರ ಸ್ವಲ್ಪ ಸಿಕ್ಕಿದ್ದನ್ನು ಹಾಗೇನೆ ಇಟ್ಕೊಂಡಿದ್ದೇನೆ. ಇದು ನಮ್ಮ ಪ್ರಧಾನಿ ಮತ್ತು ಪ್ರೆಸಿಡೆಂಟ್ಸ್ ಅಥವಾ ಗ್ರೇಟ್ ಪರ್ಸನಾಲಿಟೀಸ್, CM ಆಗಲಿ, ಸಾಹಿತಿಗಳಾಗಲಿ, ಕ್ರಿಕೆಟ್ ಪ್ಲೇಯರ್ಸ್ ಆಗಲಿ, ಅವರ ಡೇಟ್ ಆಫ್ ಬರ್ತನ್ನು ನಾನು ನಿಮಗೆ ತೋರಿಸಿದೆ. ಅದು ನಮ್ಮ ಡೇಟ್ ಫಾರ್ಮೆಟ್. ಅಂದರೆ ನಾವು ಯಾವಾಗಲೂ ಡೇಟ್ ಬರೆಯುವಾಗ ದಿನ, ತಿಂಗಳು, ವರ್ಷ ನಮ್ಮ ಡೇಟ್ ಫಾರ್ಮೆಟ್. ಅಮೆರಿಕನ್ ಡೇಟ್ ಫಾರ್ಮೆಟ್ ಆಗಿಲ್ಲ. ಅವ್ರು ಬರೆಯುವಾಗ ಫಸ್ಟಿಗೆ ತಿಂಗಳು ಬರೀತಾರೆ, ಮತ್ತೆ ದಿನ ಬರೀತಾರೆ, ಮತ್ತೆ ವರ್ಷ ಬರೀತಾರೆ. ಹಾಗೆಯೇ ನಮ್ಮ ಅವರದ್ದು ಫಸ್ಟ್ ಪ್ರೆಸಿಡೆಂಟ್ ಅಮೆರಿಕದ್ದು ಜಾರ್ಜ್ ವಾಷಿಂಗ್ಟನ್ ಅಂತ, ಅವರ ಡೇಟ್ ಆಫ್ ಬರ್ತ್ ಫೆಬ್ರವರಿ 22, 1732. ಫೆಬ್ರವರಿ 22, 1732, ಫೆಬ್ರವರಿ 2ನೇ ತಿಂಗಳು, 22 ಡೇಟ್, 32ನೇ ವರ್ಷ. ಅಂದರೆ ತಿಂಗಳು, ದಿನ, ವರ್ಷ ಅವರ ಡೇಟ್ ಫಾರ್ಮೆಟ್, ಅವರ ಪ್ರೆಸಿಡೆನ್ಸ್ ಇದು ನಮ್ಮ ನೋಟಲ್ಲಿ. ಟಿಲ್ ಒಬಾಮಾ 42 ಜನರದ್ದು ಕಂಪ್ಲೀಟ್. ಆಗಸ್ಟ್ 461 ಒಬಾಮಾ ಅವರ ಡೇಟ್ ಆಫ್ ಬರ್ತ್, ಆಗಸ್ಟ್ 461, 8ನೇ ತಿಂಗಳು ಆಗಸ್ಟ್ 461. ಇನ್ನು ನೀವು ಯಾರ್ದು ನೋಡಿದ್ರು 42 ಜನರದ್ದು ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ಜುಲೈ 14, 13, 7ನೇ ತಿಂಗಳು ಜುಲೈ 14, 13 ನೋಡಿ. ಸೆಪ್ಟೆಂಬರ್ 15, 57, 9th ತಿಂಗಳು ಸೆಪ್ಟೆಂಬರ್ 15, 57. ಈ ರೀತಿ ಅವರ 42 ಪ್ರೆಸಿಡೆಂಟ್ಸ್ ಇದ್ದು ಡೇಟ್ ಆಫ್ ಬರ್ತ್ ನೋಟಿನಲ್ಲಿ. ಇದು ಒಂದು ಕಲೆಕ್ಟ್ ಮಾಡಿದ್ದೇನೆ. ಇನ್ನು ಸ್ವಲ್ಪ ಫಾರಿನ್ ಕಂಟ್ರೀಸಿಗೆ ಹೋಗೋದಾದರೆ, ಫಾರಿನ್ ಕಂಟ್ರೀಸಲ್ಲಿ ಕೆಲವು ರಾಷ್ಟ್ರದಲ್ಲಿ ಡಿಫ್ರೆಂಟ್ ನೋಟ್ಗಳು ರಿಲೀಸ್ ಆಗ್ತದೆ. ಲಾಸ್ಟ್ ಟೈಮ್ FIFA ವರ್ಲ್ಡ್ ಕಪ್ 2018 ರಷ್ಯಾದಲ್ಲಿ ಆಯಿತು. ಆ ಟೈಮಲ್ಲಿ ರಷ್ಯಾದವರು ₹100 ಇದ್ದು ನೋಟ್ ರಿಲೀಸ್ ಮಾಡಿದರು. ಪ್ಲಾಸ್ಟಿಕ್ ನೋಟ್, ಪಾಲಿಮರ್ ನೋಟ್, ₹100 ಇದು ಪ್ಲಾಸ್ಟಿಕ್ ನೋಟ್. ಎಸ್. ಮೊನ್ನೆ ಕತ್ತಾರಲ್ಲಿ ಆಯಿತು. ಕತ್ತಾರಲ್ಲಿ ಅವರು 22 ರಿಯಾಲ್ ಇದ್ದು ನೋಟ್ ರಿಲೀಸ್ ಮಾಡಿದ್ದಾರೆ. FIFA ವರ್ಲ್ಡ್ ಕಪ್ಪಿಗೆ ಅಂತಾನೆ ರಿಲೀಸ್ ಮಾಡೋದು. ಬಾರಿ ಅಪರೂಪದ ಇದೊಂದು. ಇದರಲ್ಲಿ ಚಲಾವಣೆಗೆ ಬರ್ತದ? ಕೊಡುದಿಲ್ಲ. ಇದು ಹೇಗೆ ಅಂದ್ರೆ, ಫುಟ್ಬಾಲಿನ ವಿಷಯ ಎಲ್ರಿಗೂ ಗೊತ್ತು. ವರ್ಲ್ಡ್ ಅಲ್ಲಿ ಈಗ 800 crores ಜನಸಂಖ್ಯೆ ಇದ್ರೆ ಅದರಲ್ಲಿ 50% ಫುಟ್ಬಾಲ್ ಫ್ಯಾನ್ಸ್ ಆಗಿರ್ತಾರೆ. ಹಾಗಾಗಿ ಅವರ ಹತ್ರ ಈ ನೋಟ್ ಜಾಸ್ತಿ ಅಂದ್ರೆ ಒಂದು 10-15 ಲಕ್ಷ ನೋಟ್ ಪ್ರಿಂಟ್ ಆಗಿರ್ತದೆ. ಈ 400 ಕೋಟಿ ಜನರಿಗೆ 10-15 ನೋಟ್. ಹಾಗಾಗಿ ಇದನ್ನು ಯಾರು ಹೊರಗಡೆ ಸಿಕ್ಕಿದವರು ಹೊರಗಡೆ ಬಿಡೋದಿಲ್ಲ. ಇದು ಬಾರಿ ರೇರ್ ಆಗಿರ್ತದೆ. ಹೌದು. ನೀವು ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡಿದ್ದು? ಇಲ್ಲ ಸರ್, ಇಲ್ಲ. ನಾನು ನಿಮಗೆ ಕೆಳಗಡೆ ನನ್ನ ಬಾಕಿ ಮಾನ್ಯುಮೆಂಟ್ಸ್ ನೋಟಿಗೆ ತೋರಿಸಿದೆ. ನಾನು ಟ್ರಾವೆಲ್ ಮಾಡಿದ್ದು 3 ಕಂಟ್ರಿ, ಇಂಡಿಯಾ, ಸೌದಿ, ದುಬೈ ಮತ್ತು ಒಮಾನ್. ಅದು ಬಿಟ್ಟರೆ ಇಂಡಿಯಾ, ಬೇರೆ ಎಲ್ಲಿಯೂ ನಾನು ಹೋಗಲಿಲ್ಲ. ಇನ್ನೂ ಒಂದು ಸ್ಪೆಷಲ್ ನೋಟ್ ಅಂದರೆ, ಸುಲ್ತಾನ್ ಕಾಬೂಸ್ ಅವರು ಒಮಾನಿನಲ್ಲಿ 50 ವರ್ಷ ರಾಜ ಆಗಿದ್ದರು. ಸುಲ್ತಾನ್ ಕಾಬೂಸ್ ಅವರು ಈ ಒಮಾನ್ ರಾಜ ಆಗಿದ್ದ ಸಂದರ್ಭದಲ್ಲಿ ಅವರ 45ನೇ ನ್ಯಾಷನಲ್ ಡೇ ಅಂದರೆ 2015 ಅವರು ರಿಲೀಸ್ ಮಾಡಿದಂಥ ಫಸ್ಟ್ 3D ನೋಟ್ ಅಂತ ಹೇಳೋದು ಇದನ್ನು. 3D ನೋಟ್. ಎಸ್, ಒಮಾನ್ ರಿಲೀಸ್ ಮಾಡಿದಂಥ ಫಸ್ಟ್ 3D ನೋಟ್. ಇದು ಚಲಾವಣೆಯಲ್ಲಿ ಇದ್ದಂಥ ನೋಟ್ ಇದು. ಈಗ ಈ ₹1 ಇಲ್ಲಿ ₹217 ಇದೆ. ಒಮಾನಿನ ₹1 ಇಲ್ಲಿ ₹217 ಸಿಗ್ತದೆ. ಇದರ ಇಂಪಾರ್ಟೆಂಟ್ ಏನಂದರೆ, ಈ ಒಂದು ನೋಟಿಗೋಸ್ಕರ ನಾನೊಂದು ಮೊಬೈಲ್ ಒಮಾನಿಂದ ತರಿಸಿದ್ದೇನೆ, ಆ್ಯಪ್ ಇದು ಮಾಡಿ, ಅಲ್ಲಿ ಆ್ಯಪ್ ಸೆಟ್ ಮಾಡಿ. ಆದ ಕಾರಣ ನಿಮಗೆ ಇಂಡಿಯಾದಲ್ಲೇ ಯಾರ ಹತ್ರನೂ ಈ ಆ್ಯಪ್ ಇಲ್ಲ. ಈ ನೋಟ್ ಚಲಾವಣೆಯಲ್ಲಿ ಎಲ್ಲರಿಗೂ ಸಿಕ್ಕಿರ್ಬೋದು, ಆದರೆ ಈ ಮೊಬೈಲಲ್ಲಿ ನನಗೆ ತೋರಿಸುವ ಆ್ಯಪ್ ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ ಅಂತೇಳಿ ನಾನು ಚಾಲೆಂಜ್ ಮಾಡ್ತೇನೆ ಇದನ್ನು. ಹೌದು. ಈ ನೋಟಿನ ಒಂದು ವಿಶೇಷ, ಈ ಅಲ್ ಆಲಂ ಪ್ಯಾಲೇಸ್ ಅಂತ ಹೇಳ್ತೇವೆ ಇದನ್ನು. ನಾನು ಅದರ ಹತ್ತಿರ ಹೋಗಿದ್ದೇನೆ. ಹತ್ತಿರ ಹೋಗಿ ಇದರ ನೋಟನ್ನು ಇಟ್ಟು ನಾನು ಫೋಟೋ ತೆಗೆದಿದ್ದೇನೆ ಆ ನೋಟಿದ್ದು. ಈ ಅಲ್ ಆಲಂ ಪ್ಯಾಲೇಸ್ ತುಂಬ ದೊಡ್ಡದಿದೆ ಇದು ನೋಡಲಿಕ್ಕೆ. ಆದರೆ ನಾವು ಅಲ್ಲಿ ಹತ್ತಿರದಲ್ಲಿ ನಾವು ಹೋಗಿ ನೋಡುವಾಗ 3D ಆಗಿ ನಮಗೆ ಆ ನೋಟ್ ಹೀಗೆ ಕಾಣ್ತದೆ ನೋಡಿ. ಫ್ಲಾಗ್ ಆರ್ತಾ ಉಂಟು ನೋಡಿ, ಫ್ಲಾಗ್ ರನ್ನಿಂಗ್ ಅಲ್ಲಿ ಉಂಟು. ಇದು ಪ್ಯಾಲೇಸ್ ಇದ್ದು ಎಂಟ್ರೆನ್ಸ್, ತುಂಬಾ ದೊಡ್ಡದಿದೆ ಪ್ಯಾಲೇಸ್. ಆಮೇಲೆ ಇದು ಬ್ಯಾಕ್ ಸೈಡ್ ಪ್ಯಾಲೇಸ್ ಇದ್ದು. ಇನ್ನೂ ಒಂದು ವಿಶೇಷ ಏನಂದ್ರೆ, ಈ ಫ್ಲಾಗ್ ಮುಟ್ಟಿದಾಗ ಇಲ್ಲಿ ಪಟಾಕಿ ಕ್ರ್ಯಾಕರ್ಸ್ ಬರ್ತದೆ. ಇದು ವರ್ಲ್ಡ್ ಇದ್ದು ಫಸ್ಟ್ 3D ನೋಟು ಒಮಾನ್ ರಿಲೀಸ್ ಮಾಡಿದ್ದು.
ಎಂಟ್ರೆನ್ಸ್. ಈ ಒಂದು ಕಪ್ಪಿನೊಳಗೆ ಒಂದು 50 ಜನ ನಿಲ್ಬೋದು, ಅಷ್ಟು ದೊಡ್ಡದಿದೆ ಅದು. ಓಕೆ. ಸಣ್ಣದೇನಲ್ಲ, ಇದರೊಳಗೆ ಒಂದು 50 ಜನ ನಿಲ್ಬೋದು. ವರ್ಲ್ಡ್ಸ್ ಫಸ್ಟ್ 3D ನೋಟ್ ಅಂತ ಹೇಳ್ತೇವೆ. ಸೊ ಈ ಆ್ಯಪ್ ನಿಮ್ಮ ಹತ್ರ ಮಾತ್ರ ಇದೆ? ಹೌದು, ಚಾಲೆಂಜ್. ಅಂದರೆ ಆ ಮೊಬೈಲ್ ಹಾಳಾಗುವವರೆಗೆ ಮಾತ್ರ ಇದು 3D ನೋಟು. ಆನಂತರ ಇದು ಕೂಡ ಒಂದು ರಿಯಲ್ ನೋಟೆ. ₹2 ಕಾಯಿನಲ್ಲಿ ನೀವು ನೋಡಿರ್ಬೋದು, ಬ್ಯಾಕ್ ಸೈಡಲ್ಲಿ ಇಂಥ ಒಂದು ಸಿಂಬಲ್ ಬರ್ತಾ ಇತ್ತು. ₹1 ಹೀಗೆ ಬರ್ತಾ ಇತ್ತು, 50 ಪೈಸೆಯಲ್ಲಿ ಹೀಗೆ. ನಮಗೆ ಒಂದು ಡೌಟ್ ಇತ್ತು, ಅದು ಏನು ಸಿಂಬಲ್ ಅಂತ. ಅದನ್ನು ಮುದ್ರಾ ಅಂತ ಹೇಳ್ತೇವೆ. ಅದು ಭರತನಾಟ್ಯ ಸ್ಟೆಪ್. ಅದು ಕರ್ತರಿ ಮುಖ ಹಸ್ತ, ಶಿಖರಿ ಹಸ್ತ, ಮುಷ್ಟಿ ಹಸ್ತ ಅಂತ. ಇದು ಭರತನಾಟ್ಯ ಸ್ಟೆಪ್. ಇದು ಪ್ರಿಂಟಿಂಗ್ ನಾನೇ ಫೋಟೋ ತೆಗಿಸಿ ಇಲ್ಲಿ ಮಾಡಿಸಿದ ಆ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ. ಇನ್ನೊಂದು ವಿಶೇಷ ಸಂಗ್ರಹ ಅಂದರೆ ಫಾರಿನ್ ನೋಟ್ಸ್. ಇದಿಷ್ಟರಲ್ಲಿ 194 ರಾಷ್ಟ್ರದ್ದು ನೀವು ಯಾವ ನೋಟ್ ಕೇಳಿದ್ರು, ಯಾವ ರಾಷ್ಟ್ರದ ನೋಟ್ ಕೇಳಿದ್ರು ನಾನು ತೋರಿಸ್ತೇನೆ. 194 ರಾಷ್ಟ್ರದ್ದು ಎಲ್ಲ ನೋಟು, ಪ್ರತಿಯೊಂದು ಕರೆನ್ಸಿ. ಎಸ್, ಪ್ರತಿಯೊಂದು ರಾಷ್ಟ್ರದ್ದು ಪ್ರತಿ ಡಿನಾಮಿನೇಷನಲ್ಲಿ ಇದೆ. ಉದಾಹರಣೆ, ಈಗ ಜಾಸ್ತಿ ಇಲ್ಲಿಂದ ಎಲ್ಲರೂ ಕೇಳೋದು ಸೌದಿ ಅರೇಬಿಯಾ ಅಂತ. ಅಂದರೆ ಸೌದಿ ಅರೇಬಿಯಾ ಎಲ್ಲರೂ ಟ್ರಾವೆಲ್ ಮಾಡಿರ್ತಾರೆ. ಆದರೆ ಸೌದಿ ಅರೇಬಿಯಾದಲ್ಲಿ 10-20 ವರ್ಷದಿಂದ ದುಡಿತಾ ಇರುವವರು ನೋಡೋದಂಥ ನೋಟು ನನ್ನ ಹತ್ರ ಇದೆ. ಓಕೆ. ಅಂದರೆ ನನ್ನ ಸಂಗ್ರಹದ ವಯಸ್ಸು 20 ವರ್ಷ. ಅದಕ್ಕಿಂತ ಮೊದಲಲ್ಲಿ ದುಡಿತಾ ಇದ್ದವರು ನೋಡೋದಂಥದ್ದು ಇದೆ ನನ್ನ ಹತ್ರ. ಅಂದರೆ ಇದು ನೋಡಿ, ಇದು ಒಂದು ರಿಯಲ್. ಆಮೇಲೆ ಇದು ಬಂತು ಅಬ್ದುಲ್ ಅಜೀಜ್, ಇದು ಆಮೇಲೆ ಫಹದ್, ಇದು ಅಬ್ದುಲ್ಲಾ ಈಗ ರನ್ನಿಂಗಲ್ಲಿ ಇರುವಂಥದ್ದು. ಇದು ಇನ್ನು ₹5 ಹಂಸ ರಿಯಲ್ ಅಂತ ಹೇಳ್ತಾರೆ ಅದನ್ನು. ಇದು ಎರಡು ಡಿಫ್ರೆಂಟ್. ಅದು ಒಂದು ಆಲ್ಫಾಬೆಟ್ ಇಲ್ಲಿ ಚೇಂಜ್ ಇದೆ. ಅದು ಸಣ್ಣ ಥ, ದೊಡ್ಡ ಥ ಅಂತ, ಅದು ಡಿಫ್ರೆಂಟ್ ಇದೆ. ಆಮೇಲೆ ಫಹದ್ ಬಂತು, ಸಲ್ಮಾನ್ ಬಂತು, ಅಬ್ದುಲ್ಲಾ, ಇದೆಲ್ಲ ₹5. ಇದು ₹10 ಎಲ್ಲ ಡಿಫ್ರೆನ್ಸ್. ಇದೆಲ್ಲ ಅಬ್ದುಲ್ ಅಜೀಜ್, ಫಹದ್, ಅಬ್ದುಲ್ಲಾ, ಸಲ್ಮಾನ್ ಎಲ್ಲ ರಾಜರದ್ದು. ಇದು 20, 50 ಅಬ್ದುಲ್ಲಾ, ಫಹದ್, ಸಲ್ಮಾನ್. 100 ಅಬ್ದುಲ್ಲಾ, ಫಹದ್, ಸಲ್ಮಾನ್. 200 ಫಹದಲ್ಲಿ ಸ್ಟಾಪ್ ಮಾಡಿದರು. ಈಗ ವಿಷನ್ 2030 ಅಂತೇಳಿ 200 ರಿಲೀಸ್ ಮಾಡಿದೆ. ಅಂದರೆ 4-5 ರಾಜರ ನೋಟ್ ಇದು. ಈ ರೀತಿಯಲ್ಲಿ 194 ರಾಷ್ಟ್ರದ್ದು ಕರೆನ್ಸಿ ನನ್ನ ಹತ್ರ ಇದೆ. 194 ರಾಷ್ಟ್ರದ್ದು. ಈ 194 ರಾಷ್ಟ್ರದ್ದು ಕರೆನ್ಸಿ ಈಗ ಸಾಧಾರಣವಾಗಿ ನೀವು ನೋಡಿರ್ಬೋದು, 1, 2, 3 ಟೇಬಲಲ್ಲಿ ಇಟ್ಟಿರ್ತಾರೆ ಒಂದೊಂದು ರಾಷ್ಟ್ರದ್ದು. ಈ 1, 2, 3 ಇಡುವುದು ಸುಲಭ. ಅವರ ಎಲ್ಲ ಕರೆನ್ಸಿಯು ಅವರದ್ದು ಕಲೆಕ್ಟ್ ಮಾಡೋದು ಅದು ಭಾರಿ ಕಷ್ಟ. ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನಂದ್ರೆ ಕೂಡ ವಿದೇಶಿ ಕರೆನ್ಸಿ, ಎಲ್ಲ ಫಾರಿನ್ ಕೂಡ 194 ರಾಷ್ಟ್ರಗಳ ಕರೆನ್ಸಿ. ಬಹುಶಃ ಇದನ್ನ ಡಿಸ್ಪ್ಲೇ ಇಡೋದಿದ್ರೆ ಒಂದು ಇಡೀ ಹಾಲ್ ಬೇಕಾಗುತ್ತೆ, ಪ್ರತಿ ನೋಟುಗಳನ್ನು ಕೂಡ. ಇದರಲ್ಲಿ ಇನ್ನೂ ಸ್ಪೆಷಲ್ ಏನಂದ್ರೆ ಇದಕ್ಕಿಂತ ಕಷ್ಟದ ಕಲೆಕ್ಷನ್ ಇದು ಥೀಮ್ ವೈಸ್. ಇದು 91 ಬಹುತೇಕ ಎಲ್ಲ ರಾಷ್ಟ್ರವು ಈಗ ನೋಟು ಪ್ಲಾಸ್ಟಿಕ್ ನೋಟನ್ನು ರಿಲೀಸ್ ಮಾಡ್ತಾ ಇದೆ. ಇದು ಪ್ಲಾಸ್ಟಿಕ್ ನೋಟಲ್ಲಿ 91 ರಾಷ್ಟ್ರದ ಪ್ಲಾಸ್ಟಿಕ್ ನೋಟನ್ನೇ ಸೆಟ್ ಮಾಡಿ ಇಟ್ಟಿದ್ದೇನೆ ನಾನು. ಇದು ಬೇರೆ ಬೇರೆ ನಿಮಗೆ ನೋಡ್ಬೋದು. ಇಲ್ಲಿ ರೀಸೆಂಟ್ ಆಗಿ ದುಬೈ ರಿಲೀಸ್ ಮಾಡಿದೆ 5, 10, 50. ಇದು ದುಬೈದ್ದು ಪ್ಲಾಸ್ಟಿಕ್ ನೋಟ್ಸ್. ಇದು ಪ್ಲಾಸ್ಟಿಕ್ ನೋಟ್ ನಾವು ಹಿಂದೆ ಎಲ್ಲೂ ಕೂಡ ನೋಡಲಿಲ್ಲ, ಮುಟ್ಲೂ ಇಲ್ಲ, ಇಲ್ಲಿ ನೋಡ್ತಾ ಇದ್ದೇವೆ ಪ್ಲಾಸ್ಟಿಕ್ ನೋಟುಗಳು. ಇದು ದುಬೈ. ಇದರಲ್ಲಿ ಇನ್ನೊಂದು ಥೀಮು 180 ನೋಟ್ಸ್, 180 ನೋಟು. ಅಲ್ಲಿದ್ದು ಫಾದರ್ ಆಫ್ ನೇಷನ್ ಆಗಿರ್ಬೋದು, ಫ್ರೀಡಮ್ ಫೈಟರ್ ಆಗಿರ್ಬೋದು, ಅಥವಾ ಒಂದು ವ್ಯಕ್ತಿ, ಒಂದು ರೈತ ಆಗಿರ್ಬೋದು, ಯಾರೇ ಆಗಿರಲಿ, ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಒಂದು ವ್ಯಕ್ತಿಯ ಫೋಟೋ ಇರುವಂಥ ನೋಟನ್ನು ರಿಲೀಸ್ ಮಾಡಿದ್ದಾರೆ. ಬಾಂಗ್ಲಾ ಮುಜೀಬುರ್ ರಹಮಾನ್, ಪಾಕಿಸ್ತಾನ್ ಜಿನ್ನಾ, ನೇಪಾಲ್ ಧರ್ಮೇಂದ್ರ, ಅಮೆರಿಕ ವಿಲಿಯಮ್ಸ್, ಇರಾಕ್ ಸದ್ದಾಮ್ ಹುಸೇನ್, ಇರಾನ್ ಖೊಮೇನಿ, ನಾರ್ತ್ ಕೊರಿಯಾ ಕಿಮ್ ಜಾನ್, ಹೀಗೇನೆ ಸೌದಿ ಅರೇಬಿಯಾ ಫಹದ್. ಈ ರೀತಿ 180 ನೋಟು, ಒಂದು ವ್ಯಕ್ತಿಯ ಫೋಟೋ ಇರುವಂಥ ಇದು ಒಂದು ಥೀಮ್, ಎರಡನೇ ಥೀಮು. ಮೂರನೇ ಥೀಮು 150 ನೋಟಲ್ಲಿ ನೀವು ಯಾವುದು ನೋಡಿದ್ರು ಎನಿಮಲ್ಸ್, ಬರ್ಡ್ಸ್ ಮತ್ತು ಫಿಶ್ ಇದ್ದ ಇಮೇಜ್ ಇದೆ ಇದರಲ್ಲಿ. ಇದು ಅನಿಮಲ್ಸ್ ಅಂತ ಥೀಮ್ ಇದು. ಇನ್ನೊಂದು 150 ನೋಟು ನೀವು ಯಾವುದು ನೋಡಿದ್ರು ಇದರಲ್ಲಿ ಬಿಲ್ಡಿಂಗ್ಸ್ ಥೀಮ್. ಇದು ಎಲ್ಲ ಬಿಲ್ಡಿಂಗ್, ಯಾವುದು ನೋಡಿದ್ರು ಅದರಲ್ಲಿ ಒಂದು ಬಿಲ್ಡಿಂಗ್ಸ್ ಇಮೇಜ್ ಇದೆ. ಬಿಲ್ಡಿಂಗ್ 4 ಥೀಮಲ್ಲಿ ಮಾಡಿದ್ದೇನೆ ಇದನ್ನು. ಎಲ್ಲವೂ ಕೂಡ ಬಿಲ್ಡಿಂಗ್ ಇರುವಂಥದ್ದು, ಎಲ್ಲವೂ ಕೂಡ ಪ್ಲಾಸ್ಟಿಕ್ ನೋಟುಗಳು ಎಲ್ಲವೂ ಕೂಡ. ಇದು ವಿವಿಧ ರಾಷ್ಟ್ರಗಳ ಬೇರೆ ಬೇರೆ ಪ್ರಮುಖ ವ್ಯಕ್ತಿಗಳ ಫೋಟೋಗಳನ್ನು ಹೊಂದಿರುವಂಥ ನೋಟುಗಳು. ಅಲ್ಲಿ ಫೋಟೋಗಳನ್ನು ಬಿಟ್ಟರೆ ಬೇರೆ ಏನೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅಂಥ ಕಲೆಕ್ಷನ್ ಇದು. ಆ ಥೀಮನ್ನು ಇಟ್ಕೊಂಡು ಮಾಡಿದ್ದಾರೆ. ನೋಡ್ತೇವೆ ನಾವು ನೋಟುಗಳನ್ನೇ ನೋಡ್ತಾ ಇರೋದು ಫಸ್ಟ್ ಟೈಮ್. ಅಂಥದ್ರಲ್ಲಿ
ಇದರಲ್ಲಿ ಥೀಮನ್ನು ಕೂಡ ಇಟ್ಟುಕೊಂಡು ಮಾಡಿದ್ದಾರೆ ಅಂತಾದರೆ ಇವರು ಎಷ್ಟು ವರ್ಷದಿಂದ ಇದರ ಹಿಂದೆ ಬಿದ್ದಿದ್ದಾರೆ ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಳ್ಬೋದು. ಇದು ಆ್ಯನಿಮಲ್ ಬರ್ಡ್ಸ್ ಆ ಥೀಮಲ್ಲಿ ಕಲೆಕ್ಟ್ ಮಾಡಿರುವಂಥ ನೋಟುಗಳು. ಎಲ್ಲ ದೇಶದ ನೋಟುಗಳಿದೆ, ಬೇರೆ ಬೇರೆ ಡಿನಾಮಿನೇಷನ್ ನೋಟುಗಳು ಕೂಡ ಇದೆ. ಕೆಲವೊಂದು ನಮಗೆ ಭಾಷೆ ಅರ್ಥ ಆಗೋದಿಲ್ಲ, ನೋಡೋದಕ್ಕೂ ಕೂಡ ಆಗೋದಿಲ್ಲ, ಬೇರೆ ಬೇರೆ ಗಾತ್ರದಲ್ಲಿದೆ. 150 ಬಿಲ್ಡಿಂಗ್ಸ್ ಅದು ಕೂಡ ಕಟ್ಟಡಗಳನ್ನು ಹೊಂದಿರುವಂಥ ನೋಟುಗಳು. ಇನ್ನು ಹೊಸ ಇನ್ನೊಂದು ಡಬ್ಬ, ಯಾರು ಮಾಡದಂಥ ಒಂದು ಸಂಗ್ರಹ ಇದು. ಅಂದರೆ ಈ ಒಂದು ರೇಂಜಲ್ಲಿ ಯಾರು ಥಿಂಕ್ ಮಾಡಲಿಲ್ಲ. ಲಾಕ್ಡೌನ್ ಟೈಮಲ್ಲಿ ನಾನು ಇಲ್ಲಿ ಕೂತಿರುವಾಗ ನನಗೆ ಒಂದು ಆಲೋಚನೆ ಬಂತು. ಯಾಕಂದರೆ ನಮ್ಮ ಗವರ್ನರ್ಸ್ ಎಲ್ಲ ಬಂಡಲ್ಸ್ ಕಲೆಕ್ಟ್ ಮಾಡಿದ್ದೇನೆ, ಆ ರೀತಿ ಫಾರಿನ್ ನೋಟ್ಸ್ ಯಾಕೆ ಕಲೆಕ್ಟ್ ಮಾಡಬಾರ್ದು ಅಂತ. ಈಗ ನನ್ನ ಹತ್ರ 45 ರಾಷ್ಟ್ರದ್ದು ಸುಮಾರು 68 ಬಂಡಲ್ಸ್ ಈಗ ನನ್ನ ಹತ್ರ ಆಗಿದೆ. ಇದು ನೀವು ನೋಡ್ಬೋದು. ಬಾಂಗ್ಲಾದೇಶ್, ಅಮೇರಿಕಾ, ಮಯನ್ಮಾರ್, ಇದು ಲೆಬನಾನ್, ಒಮಾನ್, ನೈಜೀರಿಯಾ ಪ್ಲಾಸ್ಟಿಕ್ ನೋಟು, ಇರಾಕ್, ಬಿಲಾರಸ್, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಜಪಾನ್ ರಿಲೀಸ್ ಮಾಡಿದ್ದು, ಚೈನಾ, ಸುಡಾನ್, ಕಾಂಗೋ, ಮಾಲಾವಿ, ಮಯನ್ಮಾರ್, ಇರಾನ್, ಉಜ್ಬೇಕಿಸ್ತಾನ್, ಕಾಂಗೋ, ಎರಿಟ್ರಿಯಾ, ಕತಾರ್, ಇರಾನ್, ಭೂತಾನ್, ಝ್ಯಾಂಬಿಯಾ, ನೇಪಾಲ್, ಕ್ರೊಯೇಷಿಯಾ, ಪಾಕಿಸ್ತಾನ್, ಈ ರೀತಿ ಇಂಡೋನೇಷಿಯಾ, ಯುಕ್ರೇನ್, ಇದೆಲ್ಲ ಬೇರೆ ಬೇರೆ ಕಂಟ್ರೀಸ್ ಇದು. ಸಿರಿಯಾ, ಇದು ಲಾವೋಸ್, ಶ್ರೀಲಂಕಾ, ಇದು ಬಿಲಾರಸ್, ಇದು ಲಾವೋಸ್, ಮಂಗೋಲಿಯಾ, ನೇಪಾಲ್, ಇದು ಬುರುಂಡಿ, ಇದು ಶ್ರೀಲಂಕಾ, ಇದು ನೀವು ನೋಡಿ ಪಾಕಿಸ್ತಾನ್ 5 ರೂಪೀಸ್, ಇದು ನೈಜೀರಿಯಾ, ಸಿರಿಯಾ, ಇದು ಇಂಡೋನೇಷ್ಯಾ, ಈಜಿಪ್ಟ್, ಬ್ರೆಜಿಲ್, ಅರ್ಜೆಂಟೀನಾ, ಈ ರೀತಿ ಬಂಡಲ್ಸ್ ಕಲೆಕ್ಟ್ ಮಾಡಿದ್ದೇನೆ. ಫಾರಿನ್ ಕರೆನ್ಸಿಯನ್ನು ನೋಡೋದೇ ಅಪರೂಪ, ನಾವು ಬಂಡಲ್ ಕೈಯಲ್ಲಿ ಹಿಡಿತಾ ಇದ್ದೇವೆ. ನೋಡ್ಬೋದು, ಎಲ್ಲವೂ ಕೂಡ ಕಲರ್ ಆಗಿದೆ, ಎಲ್ಲವೂ ಕೂಡ ಫಾರಿನ್ ಕರೆನ್ಸಿ ಇನ್ ಬಂಡಲ್ಸ್. ಅಂದರೆ ಮದುವೆಗೆ ಡ್ರೆಸ್ ಸೆಲೆಕ್ಟ್ ಮಾಡಿದಾಗೆ ನಾವು ಯಾವ ಕಲರ್ ನಮಗೆ ಬೇಕಂತೇಳಿ ಸೆಲೆಕ್ಟ್ ಮಾಡ್ಬೋದು ಅಂತ ಇಲ್ಲಿ ನೋಟಲ್ಲಿ. 100 ಹೂ, ಮರ, ಬಲ್ಲಿ ಎನ್ವೈರ್ಮೆಂಟಲ್ ಇಮೇಜ್ ಇರುವಂಥದ್ದೇ ಕಾಯಿನ್ಸ್ ಇದು, 100 ಕಾಯಿನ್ಸ್. ಇನ್ನು 100 ಕಾಯಿನ್ಸನ್ನು ಎನಿಮಲ್ಸ್, ಬರ್ಡ್ಸ್, ಫಿಶ್ ಇದ್ದೇ ಇಮೇಜಲ್ಲಿ ಮಾಡಿದ್ದೇನೆ. ಈ ಅಮೇರಿಕನ್ ಕಾಯಿನ್ಸಿಗೂ ನಮ್ಮ ಕಾಯಿನ್ಸಿಗೂ ಡಿಫರೆನ್ಸ್ ಏನಂದರೆ, ಅಮೇರಿಕನ್ ಕಾಯಿನ್ಸನ್ನು ನಾವು 6 o'clock ಅಂತ ಹೇಳ್ತೇವೆ. ಯಾಕಂದರೆ ಫ್ರಂಟಲ್ಲಿ ಸ್ಟ್ರೈಟ್ ಇದ್ದರೆ ಡಿಸೈನ್, ಬ್ಯಾಕ್ ಸೈಡ್ಗೆ ಹೋಗುವಾಗ ತಲೆ ಕೆಳಗೆ ಇರ್ತದೆ, 6 o'clock ಅಂತ. ತಾಳೆಗರಿಯಲ್ಲಿ ಬರೆಯೋದಲ್ಲ, ತಾರೆಗರಿಯನ್ನು ಕೆತ್ತೋದು, ಅದು ಕರ್ವಿಂಗ್ ಮಾಡ್ತಾ ಹೋಗೋದು, ಅದನ್ನು ಇದರಲ್ಲಿ ಬರಿತಾ ಇದ್ರು. ಇದು ಭಾರಿ ಓಲ್ಡ್ ಐಟಮ್, ಭಾರಿ ರೇರ್ ಐಟಮ್ ಇದು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.